ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಕಿಂಡಿಯ ಅಣೆಕಟ್ಟಿನ ದುಸ್ಥಿತಿ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ನೀಲಾವರದ ಬಳಿಯಲ್ಲಿರ್ತಕ್ಕಂಥ ಸೀತಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಈ ಒಂದು ಕಿಂಡಿಯ ಅಣೆಕಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ನೀರು ಪೋಲಾಗಿ ಸಮಸ್ಯೆಗಳಾಗ್ತಾ ಇದೆ. ಮತ್ತು ಅದೇ ರೀತಿಯಲ್ಲಿ ಆ ಒಂದು ನೀರು ಪೋಲಾಗಿ ಉಪ್ಪು ನೀರಿಗೆ ಕೂಡ ಸೇರ್ತಾ ಇದೆ. ಇದರಿಂದಲ್ಲಾಗಿ ಕೃಷಿಗೆ ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿ ಕೃಷಿ ಮಾಡುವಂಥವರು ಕೃಷಿಕರೇನಿದ್ದಾರೆ ಅವರು ದಿನನಿತ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಕುಡಿಯುವ ನೀರಿಗೂ ಕೂಡ ಕಂಟಕವಾಗಿ ಮಾರ್ಪಾಟಾಗ್ತಾ ಇದೆ. ಅದರಿಂದಾಗಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾದಂಥ ಈ ಒಂದು ಕಿಂಡಿ ಅಣೆಕಟ್ಟು ಇವತ್ತಿನ ದಿನ ದುಸ್ಥಿತಿಯಲ್ಲಿದೆ. ಈ ಕುರಿತಾಗಿ ನಮ್ಮ ಸ್ಪಂದನ ವಾಹಿನಿಯಲ್ಲಿ ಕೂಡ ವರದಿಯನ್ನು ಕೂಡ ಮಾಡಿದ್ವಿ. ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಭೇಟಿಗಳನ್ನು ನೀಡಿ ಸರಿ ಮಾಡ್ತೇವೆ ಆದಷ್ಟು ಬೇಗ ಅನ್ನುವಂಥ ಒಂದು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ರೀತಿಯಲ್ಲಿ ನೋಡ್ತಾ ಹೋದರೆ ಇಂತಹ ಒಂದು ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋದರೆ ಇದು ಕೇವಲ ಕಿಂಡಿ ಅಣೆಕಟ್ಟಿನ ಸಮಸ್ಯೆ ಮಾತ್ರ ಅಲ್ಲ, ಈ ಥರದ ಸಣ್ಣ ಸಣ್ಣ ಅಣೆಕಟ್ಟುಗಳು ಸಾಕಷ್ಟಿದೆ ಈ ಒಂದು ಕರಾವಳಿ ಭಾಗದಲ್ಲಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀರು ಪೋಲಾದರೆ ಮುಂದೊಂದು ದಿನ ಭವಿಷ್ಯದ ದಿನಗಳಲ್ಲಿ ನೋಡ್ತಾ ಹೋದರೆ ನಮಗೆ ಕುಡಿಯೋದಕ್ಕೂ ನೀರು ಸಿಗೋದಿಲ್ವೇನೋ ಅನ್ನುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಇನ್ನು ಜಲಕ್ಷಾಮ ಆಗ್ಬೋದು ಅನ್ನುವಂಥ ಒಂದು ದುಸ್ಥಿತಿಯು ಕೂಡ ನಿರ್ಮಾಣ ಆಗ್ಬೋದು ಮುಂದಿನ ದಿನಗಳಲ್ಲಿ. ಆದ್ದರಿಂದ ಇದನ್ನು ತಡೆಗಟ್ಟುವಂಥ ಒಂದು ಬಗೆ ಹೇಗೆ, ಆದಷ್ಟು ಬೇಗ ಸಂಬಂಧಪಟ್ಟವರು ಹೇಗೆ ಎಚ್ಚೆತ್ತುಕೊಳ್ಬೇಕು, ಜನರು ಹೇಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಅದೇ ರೀತಿಯಲ್ಲಿ ಹೂಳೆತ್ತದೆ, ಮರಳುಗಾರಿಕೆಯನ್ನು ಕೂಡ ಕಡಿಮೆ ಮಾಡ್ತಾ ಇರೋದ್ರಿಂದಾಗಿ ಈ ಒಂದು ನೀರು ಅಂತರ್ಜಲ ಕುಸಿತ ಕೂಡ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಜೊತೆ ಒಬ್ಬರು ನಮ್ಮ ಸ್ಪಂದನ ವಾಹಿನಿಯ ಪ್ರತಿನಿಧಿ ಆಗಿರ್ತಕ್ಕಂಥ ಶಿವರಾಮಾಚಾರ್ಯ ಬಂಡಿಮಠ ಅವರಿದ್ದಾರೆ. ಅವ್ರ ಜೊತೆ ಕೂಡ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಇನ್ನು ನಿಮ್ಮ ಒಂದು ಕರಾವಳಿಗರಿಗೆ ಈ ರೀತಿಯಾದಂಥ ಒಂದು ಸಿಹಿನೀರಿನಿಂದ ಸಮಸ್ಯೆಗಳು ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳನ್ನು ಹೇಗೆ ನಿವಾರಿಸ್ಬೋದು ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ಇವತ್ತಿನ ದಿನ ಕೊಡ್ಬೋದು. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಶಿವರಾಮಾಚಾರ್ಯ ಬಂಡಿಮಠ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದ್ರೆ ಈ ಒಂದು ಕಿಂಡಿ ಅಣೆಕಟ್ಟಿನ ವಿಚಾರವಾಗಿ ಅಕ್ಷರಶಃ ಇವತ್ತಿನ ದಿನ ದುಸ್ಥಿತಿಯಲ್ಲಿದೆ. ಏನೆಲ್ಲ ಆಗಿದೆ ಹಾಗಾದ್ರೆ ಈ ಒಂದು ಕಿಂಡಿ ಅಣೆಕಟ್ಟಿನ ಒಂದು ಸಮಸ್ಯೆಗಳೇನು, ಯಾವ ರೀತಿ ದುಸ್ಥಿತಿಗೆ ಬಂದಿದೆ, ಇದನ್ನು ಹೇಗೆ ಸರಿ ಮಾಡ್ಬೋದು ಅಂತ? ಕಿಂಡಿ ಅಣೆಕಟ್ಟನ್ನು ಕಟ್ಟುವಾಗ ಒಳ್ಳೆ ಉದ್ದೇಶದಿಂದ ಕಟ್ಟಿದ್ದಾರೆ. 2000ನೇ ಇಸ್ವಿಯಲ್ಲಿ ನಮ್ಮ ಮಾಜಿ ಸಂಸದರು ಬ್ರಹ್ಮಾವರ ಕ್ಷೇತ್ರದ ಶಾಸಕರಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರ ಒಂದು ವಿಶೇಷ ಮುತುವರ್ಜಿಯಿಂದ ಈ ಒಂದು ಕಿಂಡಿ ಅಣೆಕಟ್ಟನ್ನು ಮಾಡಿದ್ದಾರೆ. ಮಾಡುವಾಗ ಒಳ್ಳೆಯ ಉದ್ದೇಶ ಇತ್ತು, ಕೃಷಿಕರಿಗೆ ಉಪಕಾರ ಆಗಬೇಕು, ಅಂತರ್ಜಲ ಹೆಚ್ಚಬೇಕು, ಮತ್ತು ಆ ಭಾಗದ ಜನರಿಗೆ ಕೂಡ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಬಾರ್ಕೂರಿನಿಂದ ಬಹುತೇಕ ಕೊಕ್ಕಣೆ ಭಾಗದ ಜನರಿಗೆ ಸಾಧಾರಣ 15 ಕಿಲೋಮೀಟರ್ ದೂರ ತನಕ ಎರಡು ಭಾಗದ ಒಂದು ಸಾಧಾರಣ ಒಂದು 25 ಕಿಲೋಮೀಟರ್ ವ್ಯಾಪ್ತಿ ಎಲ್ಲ ಜನರಿಗೆ ಕೂಡ ಅದೊಂದು ಉಪಯುಕ್ತವಾಗಿತ್ತು. ಆರಂಭದಲ್ಲಿ ಕೆಲವು ವರ್ಷ ಒಳ್ಳೆ ರೀತಿಯಿಂದ ಅದರಲ್ಲಿ ಅಂತರ್ಜಲ ಹೆಚ್ಚಿದ್ದು ಹೌದು, ನೀರಿನ ಬಳಕೆಯಿಂದ ಜನರಿಗೆ ಉಪಕಾರ ಆಗಿದ್ದು ಹೌದು, ಕೃಷಿಕರಿಗೆ ಒಳ್ಳೆಯದಾಗಿದ್ದು ಹೌದು. ಬಾವಿಯ ನೀರು ಕೂಡ ಮೇ ತಿಂಗಳ ಅಂತ್ಯದಲ್ಲಿ ಮೊದಲು ಪಾತಾಳಕ್ಕೆ ಹೋಗ್ತಿದ್ದದ್ದು ಅಣೆಕಟ್ಟು ಹಾಕಿದ ನಂತರ ಸಾಧಾರಣ 10 ಫೀಟ್ ನೀರು ಉಳಿತಿತ್ತು. ಅದು ಒಳ್ಳೆಯ ಒಂದು ಯೋಜನೆ. ಆದರೆ ಕ್ರಮೇಣ ಅದು ನಮ್ಮ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಮಾಯ ಆಯಿತು. 3 ವಿಧಾನಸಭಾ ಕ್ಷೇತ್ರಕ್ಕೆ ಲೀನ ಆಯಿತು. ಒಂದು ಭಾಗ ಕುಂದಾಪುರಕ್ಕೆ, ಇನ್ನೊಂದು ಭಾಗ ಉಡುಪಿಗೆ, ಇನ್ನೊಂದು ಭಾಗ ಕಾಪು ಕ್ಷೇತ್ರಕ್ಕೆ ವಿಲೀನ ಆಯಿತು. ಆ ಅವಧಿಯಲ್ಲಿ ನಮ್ಮ ಈ ಅಣೆಕಟ್ಟಿಗೆ ಕೂಡ ಒಂದು ತೊಂದರೆ ಅಂತ ಹೇಳಿದರೆ, ಬ್ರಹ್ಮಾವರ ಶಾಸಕರಾಗಿದ್ದಾವಾಗ ಜಯಪ್ರಕಾಶ್ ಹೆಗಡೆ ಅವರು ವಿಶೇಷ ಮುತುವರ್ಜಿಯಿಂದ ಅವರು ಸಾಧಾರಣ ಡಿಸೆಂಬರ್ಗಿಂತ ಮೊದಲೇ ಕೃಷಿಕರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಅಣೆಕಟ್ಟನ್ನು, ಬಾಗಿಲು ಕಿಂಡಿ ಅಣೆಕಟ್ಟದು ಅದನ್ನು ಹಾಕಿಸ್ತಾಯಿದ್ರು. ಹಾಕಿದವಾಗ ಅದು ಸಾಧಾರಣ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾಯಿದ್ರು. ಆದರೆ ಬಾಗಿಲಿನ ಒಂದು ವ್ಯವಸ್ಥೆ ಅದು ಸರಿಯಲ್ಲ. ಆ ಕಾಲಕ್ಕೆ ಅದೇ ವಸ್ತು ಅದು ಪ್ರಸ್ತುತ ಆಗಿತ್ತು. ಬಾಗಿಲಿನಲ್ಲಿ ಕೂಡ ಅದು ಒಂದು ಟೆಕ್ನಿಕಲಿ ಅಂತ ಹೇಳಿದರೆ ಮಣ್ಣನ್ನು ತುಂಬಿಸ್ತಾರೆ. ಬಾಗಿಲು ಕೂಡ ಅದಕ್ಕೆ ಯಾವುದೇ ಒಂದು ಎಡೆಯಲ್ಲಿ ನೀರು ಸೋರುವಂಥದ್ದು ವ್ಯವಸ್ಥೆ ಇತ್ತು. ಆದರೂ ಮಣ್ಣನ್ನು ಸರಿಯಾಗಿ ಹಾಕಿದ್ದಿದ್ರೆ ಬಾಗಿಲದು ಏನು ಲೀಕೇಜ್ ಇಲ್ಲದೆ ನೀರು ನಿಲ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಅಸಮರ್ಪಕವಾದಂಥ ಒಂದು ಕಾಮಗಾರಿಗಳಾಗಿತ್ತು ಹಾಗಾದರೆ ಉಂಟು. ಆದರೆ ಕ್ರಮೇಣ ಇದು ನಮ್ಮ ಕ್ಷೇತ್ರ ವಿಲೀನ ಆದ ನಂತರ ನದಿಯ ದಕ್ಷಿಣ ಭಾಗ ಉಡುಪಿ ಕ್ಷೇತ್ರಕ್ಕೆ ಬರ್ತದೆ, ಅದೇ ಡ್ಯಾಮಿನ ನದಿಯ ಉತ್ತರ ಭಾಗ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಬರ್ತದೆ. ಜಿಲ್ಲಾ ಪಂಚಾಯತ್ ಕ್ಷೇತ್ರವು ಕೂಡ ಅದು ಪ್ರತ್ಯೇಕ ಇದೆ. ಸಾರ್ವಜನಿಕರು ಈ ಸಮಸ್ಯೆಯನ್ನು ಯಾರ ಹತ್ರ ಹೇಳಬೇಕಂತ ಹೇಳೋದು ಕೂಡ ಗೊಂದಲ ಇತ್ತು. ಪ್ರತಿ ವರ್ಷ ಬಾಗಿಲು ಹಾಕೋದು ಕೂಡ ತಡ ಆಗ್ತಾಯಿತ್ತು. ಡಿಸೆಂಬರ್ ಜನವರಿ ತನಕ ಬಾಗಿಲು ಹಾಕದೇ ಇರುವುದು. ಆಮೇಲೆ ತೆಗೆದು ಕೂಡ ಮೇ ಅಂತ್ಯದಲ್ಲಿ ಬಾಗಿಲು ತೆಗಿಬೇಕಿತ್ತು. ಮೇ ಅಂತ್ಯದಲ್ಲಿ ತೆಗೆಯುವಾಗ ಕೆಲವು ಸಾರಿ ನೀರು ಸರಿ ಡ್ರೈ ಆಗ್ತದೆ. ಆ ಅವಧಿಯಲ್ಲಿ ಕೃಷಿಕರಿಗೆ ತುಂಬ ತೊಂದರೆ ಆಗ್ತಿತ್ತು, ಅಂತರ್ಜಲ ಕುಸಿತ ಕೂಡ ಆಗ್ತಿತ್ತು. ಒಟ್ಟಾಗಿ ಹೇಳಬೇಕಂತಿದ್ರೆ ಅದು ಆ ಬಾಗಿಲಿನ ವ್ಯವಸ್ಥೆ ಸರಿ ಇಲ್ಲದಿರುವುದೇ ಈ ಒಂದು ಸಮಸ್ಯೆಗೆ ಕಾರಣ.
ಹಾಗೆ ಹೇಳ್ಬೋದು. ಮತ್ತೆ ಅದೇ ರೀತಿಯಲ್ಲಿ ನೋಡ್ತಾ ಇದ್ರೆ ಪ್ರತಿನಿತ್ಯವೂ ಕೂಡ ನೀರು ಪೋಲಾಗ್ತಾ ಇದೆ. ಇದರಿಂದ ಸಿಹಿ ನೀರು ಉಪ್ಪು ನೀರಿನ ಜೊತೆ ಸೇರಿ ಅಲ್ಲಿ ಕೃಷಿಯನ್ನ ಮಾಡುವವರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನೆಲ್ಲ ಸಮಸ್ಯೆಗಳು ಕೃಷಿಕರಿಗೆ ಆಗ್ತಾ ಇದೆ ಅಂತ? ಕೃಷಿಕರು ಇದನ್ನು ನಂಬಿದ ನಂತರ ಎಷ್ಟೋ ಜನ ನದಿಗೆ ಪಂಪ್ ಸೆಟ್ ಇಟ್ಕೊಂಡು ಎರಡನೇ ಬೆಳೆಯನ್ನು ಸುಗ್ಗಿ ಹಾಗೆ ತರಕಾರಿಯನ್ನು ಮಾಡುವಂಥದ್ದನ್ನು ನಮ್ಮ ಆ ಭಾಗದ ಸಾಧಾರಣ ಕೊಕ್ಕಣೆ ಭಾಗದ ತನಕ ಎಳ್ಳಂಪಳ್ಳಿ, ಬಂಡಿಮಠ, ಹನೇಹಳ್ಳಿ, ನೀಲಾವರ ಹಾಗೆ ಎಳ್ಳಂಪಳ್ಳಿ ಅನೇಕ ಭಾಗದ ಆ ನದಿ ತೀರದ ಜನರು ಕೃಷಿಯನ್ನು ಮಾಡ್ತಾಯಿದ್ರು. ಕೃಷಿಯನ್ನು ಮಾಡಿ ಅದನ್ನು ನಮ್ಮ ಉಡುಪಿ ತಾಲೂಕಿನ ಒಂದು ಕೃಷಿ ಮಾರುಕಟ್ಟೆ ಇದೆ, ಉತ್ಪನ್ನ ಮಾರುಕಟ್ಟೆಯಲ್ಲಿ ಆ ಭಾಗದ ಕೃಷಿಕರು ಅತಿ ಹೆಚ್ಚು ಬೆಳೆಯನ್ನು ಬೆಳೆಸುವಂಥ ಒಂದು ಕೀರ್ತಿ ಕೂಡ ಅವರಿಗಿತ್ತು. ಕ್ರಮೇಣ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯಿಂದ ತೊಂದರೆ ಇತ್ತು. ನವಿಲಿನ ಕಾಟ ಇರ್ತದೆ, ಮಂಗಗಳ ಕಾಟ ಇರ್ತದೆ, ಕೀಟ ಬಾಧೆ ಇರ್ತದೆ, ಏನೆಲ್ಲ ಇರ್ತದೆ. ಅದೇನೇ ಆಗಿದ್ರು ಕೂಡ ಕೃಷಿಯನ್ನು ಮಾಡ್ಕೊಂಡೇ ಇದ್ದವರು ಕೃಷಿಯನ್ನು ಮಾಡೋದನ್ನು ಬಿಡುವುದಿಲ್ಲ. ಯಾವತ್ತು ಒಂದು ನಿರೀಕ್ಷೆ ಇರ್ತದೆ, ಈ ವರ್ಷ ಪ್ರತಿ ವರ್ಷವೂ ಕೂಡ ಒಂದು ಆಶಾವಾದ ಆಗಿರ್ತದೆ, ಈ ಬಾರಿ ಒಳ್ಳೇದಾಗ್ಬೋದು ಅಂತ, ಇಲ್ಲ ಇದ್ರ ಮುಂದಿನ ವರ್ಷ ಒಳ್ಳೇದಾಗ್ಬೋದು ಅಂತೇಳಿ ಒಂದು ಆಶಾವಾದ ಇರ್ತದೆ ಕೃಷಿಕರಲ್ಲಿ. ಅದೊಂದು ವಿಶೇಷ. ಹಾಗೆ ಅದು ಪಂಪ್ ಸೆಟ್ ಮೂಲಕ ಈ ನೀರನ್ನು ನಂಬಿಕೊಂಡು ನದಿಯಿಂದ ಸಾಧಾರಣ 2 ಕಿಲೋಮೀಟರ್ ದೂರ ತನಕ ಕೂಡ ನೀರನ್ನು ಹಾಯಿಸ್ಕೊಂಡು ಬಾಳೆ, ಅಡಿಕೆ, ತರಕಾರಿ, ತೆಂಗು ಇದಕ್ಕೆಲ್ಲದಕ್ಕೂ ಕೂಡ ನೀರನ್ನು ಹಾಯಿಸ್ಕೊಂಡು ಒಂದು ನೀರಿನ ಸದ್ಬಳಕೆ ಆಗ್ತಾಯಿತ್ತು. ಕ್ರಮೇಣ ಈ ಡ್ಯಾಮಿನ ನೀರು ಸೋರುವಿಕೆಯಿಂದ ಬಹುಶಃ ಅಲ್ಲಿ ಈ ಕೆಳಗಡೆಯಿಂದ ಇರುವ ಉಪ್ಪು ನೀರು ಆ ಬಾಗಿಲಿನ ಮೂಲಕ ಪೂರ್ವ ಭಾಗಕ್ಕೆ ಅದು ಪಾಸಾಗ್ತದೆ. ಪ್ರತಿದಿನ ಪಾಸಾದ ಪರ್ಸೆಂಟೇಜ್ನಲ್ಲಿ ಸಿಹಿ ನೀರು ಉಪ್ಪು ನೀರಾಗಿ ಮಾರ್ಪಾಡಾಗ್ತಿತ್ತು. ಅದು ಸಾಧಾರಣ ಒಂದು 2 ತಿಂಗಳ ಅವಧಿಯಲ್ಲಿ, ಸಾಧಾರಣ ಮೇ ತಿಂಗಳ ಅವಧಿಯಲ್ಲಿ ಅದು ಕಂಪ್ಲೀಟ್ ಉಪ್ಪೇ ಆಗ್ತಿತ್ತು. ಇದು ಕಳೆದ ವರ್ಷದ ಒಂದು ದುಸ್ಥಿತಿ ನೋಡಿದರೆ ಆ ನೀರನ್ನು ಬಳಕೆ ಮಾಡಿದವರು, ತೆಂಗಿನ ತೋಟ, ಕೃಷಿ ತೋಟಕ್ಕೆ ಹಾಕಿದವರದ್ದು ನಡುವೆ ಸಿಹಿ ನೀರಿನ ಬಾವಿ ಇರ್ತದೆ, ಕುಡಿಲಿಕ್ಕೆ ಅಂತೇಳಿ ಮಾಡ್ಕೊಂಡಿದ್ದು. ಅದು ಕ್ರಮೇಣ ಬಾವಿ ನೀರು ಕೂಡ ಉಪ್ಪಾಗಿ ಕುಡಿಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಇದನ್ನು ಜನರು ತುಂಬ ಶಪಿಸ್ತಿದ್ರು. ಅಂತ ಒಂದು ಡ್ಯಾಮ್ ಮಾಡಿದ್ರಿಂದ ನಮ್ಗೇನು ಇದು ಈಗ ಉಪದ್ರವ ಆಗ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು, ಉಪದ್ರವ ಜಾಸ್ತಿ ಅಂತ ಹೇಳೋದು ಒಂದು ಜನರಲ್ಲಿ ಇತ್ತು. ಆಕ್ರೋಶವೂ ಕೂಡ ಇತ್ತು. ಆದರೆ ಯಾರ ಹತ್ರ ಇದನ್ನ ಹೇಳಬೇಕು, ಏನು ಮಾಡ್ಬೇಕಂತ ಹೇಳೋದು ಮಾತ್ರ ಜನರಿಗೆ ಒಂದು ಏಕತೆ ಇಲ್ಲ. ಒಂದು ನದಿ ತೀರದ ಇನ್ನೊಂದು ಭಾಗದ ಜನರಿಗೆ ಈ ಭಾಗದ ಜನರಿಗೂ ಆ ಸಾಮ್ಯತೆ ಇರೋದಿಲ್ಲ. ಸಮಸ್ಯೆ ಎಲ್ಲರಿಗೂ ಇರ್ತದೆ, ಆದರೆ ಅದಕ್ಕೆ ಒಂದು ಯಾರು ಹೋಗಬೇಕು, ಯಾರನ್ನು ಭೇಟಿ ಆಗಬೇಕು ಅಂತ ಹೇಳುವ ಒಂದು ಏಕತೆ ಅವರಲ್ಲಿ ಇಲ್ಲ ಇತ್ತು. ಮತ್ತೆ ಇನ್ನು ಮಾಧ್ಯಮದಲ್ಲಿ ಬಹುಶಃ ಹೆಚ್ಚಾಗಿ ನಾನು ಅದೇ ಭಾಗದವನಾದ್ರಿಂದ ಅದನ್ನು ಪ್ರತಿ ಬಾರಿ ಕಿಂಡಿಗೆ ಅಣೆಕಟ್ಟು ಹಾಕುವಾಗಲೂ ಕೂಡ ನಾನು ನೋಡ್ತಾ ಇರ್ತೇನೆ. ಹಾಗೆ ಕಿಂಡಿಯನ್ನು ತೆಗೆಯುವಾಗಲೂ ಕೂಡ ಅಲ್ಲಿ ಕೂಡ ಕೆಲವೊಂದು ಸಾರಿ ಮಣ್ಣನ್ನು ಸರಿಯಾಗಿ ಅಲ್ಲಿ ಗಟ್ಟಿಯಾಗಿ ತುಂಬಿಸದೇ ಇರುವುದು, ಬಾಗಿಲಿನಲ್ಲಿ ಸೋರುವುದು, ಮತ್ತು ಕೆಲವೊಂದು ಬಾರಿ ಬಾಗಿಲನ್ನು ತೆಗೆಯುವಾಗ ಕೆಳಗಡೆ ಒಂದು 2-3 ಬಾಗಿಲನ್ನ ಹಾಗೆ ಇಟ್ಟಿರ್ತಾರೆ. ಅದು ಕೂಡ ಸಮಸ್ಯೆ ಆಗ್ತದೆ. ಬಾಗಿಲನ್ನು ಹಾಗೆ ಇಡ್ಲಿಕ್ಕೂ ಕಾರಣ ಇದೆ. ನಾವು ಬಾಗಿಲು ಹಾಕುವಾಗಲೂ ಕೂಡ ನೋಡ್ತೇವೆ ಆ ನೀರಿನಲ್ಲಿ ನಿಂತ್ಕೊಂಡು ಆ ಕೆಲಸಗಾರರು ಭಾರಿ ಕಷ್ಟದಲ್ಲಿ ಬಾಗಿಲನ್ನು ತೆಗೆಯೋದು ಕೂಡ ಕಷ್ಟ. ಅದು ನೀರು ತಾಗಿ ಅದು ಆ ಬಾಗಿಲಿನ ಕಿಂಡಿ ಇದಕ್ಕೆ ಜಾಮ್ ಆಗಿರ್ತದೆ, ತೆಗಿಲಿಕ್ಕೆ ಆಗೋದಿಲ್ಲ. ತುಂಬ ಪ್ರಯಾಸಪಟ್ಟವರು ಬಾಗಿಲು ಹಾಕೋದು ಕೂಡ ಸಹ ಕಷ್ಟ, ಬಾಗಿಲು ತೆಗೆಯುವಾಗಲೂ ಕೂಡ ಕಷ್ಟವೇ. ಮತ್ತಿನ್ನು ಪ್ರತಿ ವರ್ಷ ಸಾಧಾರಣ ಒಂದು ಕನಿಷ್ಠ 50-60 ಲೋಡ್ ಮಣ್ಣನ್ನು ಮಧ್ಯೆ ಸುರಿತಾರೆ. ಅದು ಇನ್ನೊಂದು ರೀತಿಯಲ್ಲಿ ನಮಗೆ ಆ ಮಣ್ಣನ್ನು ಮೇ ತಿಂಗಳಲ್ಲಿ ಬಾಗಿಲು ತೆಗೆದಾಗ ಆ ಮಣ್ಣು ಹರಿದು ಇನ್ನೊಂದು ಭಾಗಕ್ಕೆ ಸೇರ್ಪಡೆ ಆಗ್ತದೆ. ಅದು ಇನ್ನೊಂದು ಕಡೆ ದಿಬ್ಬ ಆಗಿದೆ, ದೊಡ್ಡ ದಿಬ್ಬ. ಕೂಡ ಇಲ್ಲದೆ ಅದು ಕೂಡ ಅದ್ರ ಬಗ್ಗೆ ಕೂಡ ಮತ್ತೆ ಮಾತಾಡ್ತೇನೆ. ಅದು ಮಣ್ಣು ಕೂಡ ಶೇಖರಣೆಯಾಗಿ ಇನ್ನು ಪ್ರವಾಹದ ಮಳೆಗಾಲದ ಜೂನ್ ತಿಂಗಳಲ್ಲಿ ವಿಪರೀತ ಮಳೆ ಬಂದು ನೆರೆ ಬಂದವಾಗ ನದಿ ತೀರದ ಯಾವ್ಯಾವ ಭಾಗದಲ್ಲಿ ನೀರು ನುಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಾವುದೇ ಒಂದು ಇಲಾಖೆಯವರು ಆ ಕಾಮಗಾರಿ ಆದ ನಂತರ ಅದರ ಮುಂದೆ ಏನಾಗಿದೆ ಅಂತ ಹೇಳೋದನ್ನು, ಅದರ ಫಾಲೋಅಪ್ ಏನಿರ್ತದೆ ಅದನ್ನು ಮಾಡದೇ ಇರೋದು ಕೂಡ ಒಂದು ತಪ್ಪಾಗಿ ಕಾಣ್ತದೆ ನಮಗೆ. ಡ್ಯಾಮ್ ಆಗ್ತದೆ, ಉದ್ಘಾಟನೆ ಆಗ್ತದೆ, ಮಣ್ಣು ತುಂಬಿಸ್ತಾರೆ ಪ್ರತಿ ವರ್ಷ, ಅದನ್ನು ಸಮರ್ಪಕವಾಗಿ ಅದು ಜನರಿಗೆ ಉಪಯೋಗ ಆಗ್ತಾ ಇದೆ ಇಲ್ಲ ಅಂತ ಹೇಳೋದನ್ನು, ಅದು ಕೂಡ ಒಂದು ಸಮಸ್ಯೆ. ಇನ್ನು ಇಲಾಖಾ ಮಟ್ಟದಲ್ಲಿ ಕೇಳಿದರೆ ಗ್ರಾಮೀಣ ಭಾಗದಲ್ಲಿ ಆದ ಒಂದು ಸಮಸ್ಯೆ ಬಗ್ಗೆ ಇಲಾಖೆಗೆ ಅಥವಾ ಜನಪ್ರತಿನಿಧಿಗಳಿಗೆ ಜನರು ಮನದಟ್ಟಾಗುವ ರೀತಿಯಲ್ಲಿ ಮಾಡಿದಿದ್ರೆ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳೋದು ಕೂಡ ಇಲಾಖೆ ಮಟ್ಟದಲ್ಲಿ ಹೇಳ್ತಾರೆ, ಜನಪ್ರತಿನಿಧಿಗಳು ಹೇಳ್ತಾರೆ. ಆದರೆ ಆ ಮುಂದಾಳತ್ವ ವಹಿಸುವವರು ಯಾವ ಇಲಾಖೆ, ಡ್ಯಾಮ್ ಅಂತ ಹೇಳಿದರೆ ಅದು ಯಾವ ಇಲಾಖೆಗೆ ಸಂಬಂಧಪಡ್ತದೆ,
ಯಾವಾಗ ಶಾಸಕರಿಗೆ ಸಂಬಂಧಪಡ್ತದ ಅಥವಾ ಜಿಲ್ಲಾ ಪಂಚಾಯತ್ ಸಂಬಂಧಪಡ್ತದ ಅಂತ ಹೇಳುವ ಒಂದು ಕೆಲವೊಂದು ಜ್ಞಾನ ಇಲ್ಲದಿರೋದು ಕೂಡ ಇದರಲ್ಲಿ ತೊಡಕು ಕಾಣ್ತದೆ. ಎಸ್, ಹಾಗಾದರೆ ನೋಡ್ತಾ ಹೋದ್ರೆ ಕೆಲವೊಂದೊಂದು ಯೋಜನೆಗಳು ಜನರಿಗೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಡುತ್ತೆ, ಇಲ್ಲ ಯಾವುದೋ ಒಂದು ಇಲಾಖೆಗಳು ಮಾಡ್ತಾ ಹೋಗುತ್ತೆ. ಅದನ್ನು ಫಾಲೋ ಅಪ್ ಮಾಡಲಿಲ್ಲ ಅಂತಂದರೆ ಕೇವಲ ಒಂದು ಯೋಜನೆಗಳನ್ನು ಮಾಡಲೇಬೇಕು ಅಥವಾ ಒಂದು ಯೋಜನೆಗಳನ್ನು ಮಾಡಿದರೆ ಆಯಿತು, ನಮ್ಮ ಒಂದು ಕರ್ತವ್ಯ ಮುಗೀತು ಅನ್ನೋ ನಿಟ್ಟಿನಲ್ಲೇ ಕೆಲವು ಅಧಿಕಾರಿಗಳು ಇದ್ದಾರಾ ಅಂತ. ಅಂದರೆ ಅದನ್ನು ಫಾಲೋ ಅಪ್ ಮಾಡದೆ ನೀವೇ ಈಗ ಹೇಳಿದಾಗೆ ಜನರಿಗೆ ಅದು ಉಪಯೋಗ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥ ಯಾವುದೇ ಒಂದು ಸ್ಥಿತಿಯನ್ನು ಕೂಡ ನೋಡೋದಿಲ್ಲ. ಇದರಿಂದಲೇ ಇಂತಹ ಒಂದು ಯೋಜನೆಗಳು ದುಸ್ಥಿತಿಯ ಹಂತಕ್ಕೆ ತೆಗೆದು ಹೋಗ್ತಾ ಇರೋದು ಅಂತ ಒಂದು ಮಾತುಗಳು. ಇಲಾಖೆಯಲ್ಲಿ ಕೂಡ ನಾನು ತಿಳ್ಕೊಂಡಾಗೆ, ನಾನು ಕಂಡುಕೊಂಡ ಹಾಗೆ, ಒಂದು ವರ್ಷ ಜೂನ್ ತಿಂಗಳಲ್ಲಿ ನೆರೆ ಬಂದವಾಗ ಇಲಾಖೆಯನ್ನು ದೂರಲಿಕ್ಕಿಲ್ಲ, ನಮ್ಮ ಜನರದ್ದು ಕೂಡ ತಪ್ಪಿದೆ. ಜೂನ್ ತಿಂಗಳಲ್ಲಿ ನೆರೆ ಬಂದವಾಗ ಇಡೀ ಡ್ಯಾಮ್ ಫುಲ್ ಆಗುವ ಹಾಗೆ ಬಿದಿರಿನ ಆ ಬಲ್ಲೆಗಳು, ಅದು ಸಾಧಾರಣ ಕೊಕ್ಕಣೆ ಭಾಗದಲ್ಲಿ ಇರಬೇಕು. ನದಿ ತೀರದಲ್ಲಿ ಎಲ್ಲ ಕೆಲವು ಜಾಗವನ್ನು ತಗೊಳ್ತಾರೆ, ಲೆವೆಲ್ ಮಾಡ್ತಾರೆ, JCB ತಂದು ಹೊಳೆಗೆ ದುಡಿ ಬಿಡ್ತಾರೆ. ಇದು ನಮ್ಮ ಜನರ ತಪ್ಪು. ಅದು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದು ಈ ಡ್ಯಾಮ್ನಲ್ಲಿ ಸಿಕ್ಕಿ ಬೀಳ್ತದೆ. ಒಂದು ಸಾರಿ ಜೂನ್ ತಿಂಗಳಲ್ಲಿ ನೆರೆ ಬಂದವಾಗ ಇಡೀ ಡ್ಯಾಮ್ ಬಂದಾಗಿದೆ, 2 ಸೈಡ್. ಅದನ್ನ ಕ್ಲೀನ್ ಮಾಡಲಿಕ್ಕೆ ಎಷ್ಟೋ ದಿವಸ ಬೇಕಾಗಿದೆ ಇಲಾಖೆಯವರಿಗೆ, ಮತ್ತು ಜನರಿಂದ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಹೆಬ್ಬಾವು ಬರ್ತದೆ, ಏನೆಲ್ಲ ಬರ್ತದೆ ಇದರ ಜೊತೆ. ಇದು ಕೂಡ ಒಂದು ದುಸ್ಥಿತಿ. ಇನ್ನೊಂದು ದೃಷ್ಟಿಯಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಈ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬಹುತೇಕ ನಮ್ಮ ಕರಾವಳಿ ಬಗ್ಗೆ, ನದಿಗಳ ಬಗ್ಗೆ, ನೀರಿನ ಹರವಿನ ಬಗ್ಗೆ ತಿಳಿಯದವರೇ ಜಾಸ್ತಿ ಇದ್ದಾರೆ. ಯಾಕಂತೇಳಿದರೆ ಯಾವುದೋ ಭಾಗದಿಂದ ನಮ್ಮ ಜಿಲ್ಲೆ ಹೊರತಾಗಿ ನದಿಗಳೇ ಇಲ್ಲದಿರುವಂಥ ಊರಿನಿಂದ ಬಂದ ಯಾವುದೇ ಮೇಲಧಿಕಾರಿಗಳಿರ್ಬೋದು, ಅವ್ರಿಗೆ ಇಲ್ಲಿ ಆ ಟೆಕ್ನಿಕಲ್ ಇದು ಗೊತ್ತಿರೋದಿಲ್ಲ. ಮಳೆ ನೀರು, ಈಗ ಕಾಲುವೆ ನೀರು ಹರಿದು ಹೋಗ್ಲಿಕ್ಕೂ, ನಾವೇ ಕೃತಕವಾಗಿ ನೀರನ್ನು ಬಿಡುವುದಕ್ಕೂ, ನದಿ ನೀರು ಮಳೆಗಾಲದಲ್ಲಿ ಆ ವೇಗವಾಗಿ ಬರುವುದು, ತಿರುವಿನಲ್ಲಿ ಹೇಗಿರ್ತದೆ, ಅದರ ಒಂದು ಜ್ಞಾನ ಅವರಲ್ಲಿ ಕೊರತೆ ಇದೆ. ಸಣ್ಣ ಡ್ಯಾಮಿಗೂ ಕೂಡ ಕೆಲವು ಕಡೆ ನಾನು ಒಂದು ಘಟನೆಯನ್ನು ನೋಡಿದ್ದೇನೆ. ಇಲ್ಲಿ ಹೇರೂರಿನ ಒಂದು ಭಾಗದಲ್ಲಿ ಒಂದು ಕೃಷಿ ಭೂಮಿಗೆ ಮಧ್ಯೆ ನೀರಿನ ತೋಡು ಬರ್ತಾ ಇದೆ. ತೋಡು ಬರುವಲ್ಲಿ ಒಂದು ಡ್ಯಾಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಡ್ಯಾಮಿನ ಗಾತ್ರಕ್ಕೆ ಆ ಇಡೀ ಊರಿನ ನೀರು ಹರಿದು ಹೋಗ್ಲಿಕ್ಕೆ ಅದಕ್ಕೆ ಎಷ್ಟು ದೊಡ್ಡ ಡ್ಯಾಮ್ ಬೇಕು, ಎಷ್ಟು ಅಗಲ ಬೇಕು ಅಂತ ಹೇಳೋದು ಸಾಧಾರಣ ಇಲ್ಲಿಯ ಕೃಷಿಕರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಕೃಷಿ ಮಾಡುವವರಿಗೆ ಸಾಧಾರಣ ಒಂದು ನೀರಿನ ನಿರ್ವಹಣೆ ಬಗ್ಗೆ ಮೊದಲು, ಈಗ ಎಂಜಿನ್ನಲ್ಲಿಯೋ ಅಥವಾ ಏತ ಏನೇನೆಲ್ಲ ಮಾಡುವಾಗಲೂ ಕೂಡ ಅವ್ರ ಬಾವಿಯ ನೀರನ್ನು ಎಷ್ಟು ದೂರದ ಗದ್ದೆಗೆ ಎಷ್ಟು ದೊಡ್ಡ ತೋಡು ಮಾಡಬೇಕು, ಎಷ್ಟು ಎತ್ತರ ಮಾಡಬೇಕು, ಇಲ್ಲದಿದ್ದರೆ ಹೋಗುವಾಗಲೇ ನೀರು ವೇಸ್ಟ್ ಆಗ್ತದೆ, ಇದೆಲ್ಲ ಕೃಷಿಕರಿಗೆ ಒಂದು ಸಾಮಾನ್ಯ ಜನ ಬಂದಿರ್ತದೆ. ಖಂಡಿತ ಖಂಡಿತ. ಆದರೆ ನಮ್ಮ ಈ ನೀರಾವರಿ ಇಲಾಖೆಯಲ್ಲಿರುವ ಎಂಜಿನಿಯರ್ಸ್ಗಳಿಗೆ ಯಾವುದೋ ಒಂದು ಪ್ಲ್ಯಾನ್ ಕೊಡ್ತಾರೆ, 6 ಫೀಟ್ ಅಗಲದ್ದು ಒಂದು ಡ್ಯಾಮ್ ಮಾಡಿ ಅಂತ ಹೇಳ್ಕೊಂಡು ಡ್ಯಾಮ್ ಮಾಡ್ತಾರೆ, ಬಾಗಿಲು ಹಾಕ್ತಾರೆ, ಅದು ಬಂದಾಗ್ತದೆ. ಆವಾಗ ಅದು ಬಂದಾದವಾಗ ನೀರಿನ ಮಳೆಗಾಲದ ಫೋರ್ಸ್ಫುಲ್ ನೀರಿಗೆ ಬ್ಲಾಕ್ ಆಗಿ ಒಂದು ಭಾಗವೇ ಪೂರ್ತಿ ಮುಳುಗಿ ಹೋಗ್ತದೆ. ಈ ಅವಂತರ ಕೂಡ ನಮ್ಮಲ್ಲಿ ಒಂದು ಕೊರತೆ ಕಂಡು ಬರ್ತದೆ. ನಮ್ಮ ಜಿಲ್ಲೆಯ ಸಾಧಾರಣ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇರುವಂಥ ಎಲ್ಲ ಒಂದು ಇಂಜಿನಿಯರ್ಸ್ಗಳು, ನಾವು ಅವರನ್ನು ವಿವರವಾಗಿ ಕೇಳಿದರೆ, ಅವ್ರನ್ನ ನೀವು ಯಾವ ಜಿಲ್ಲೆಯವ್ರು ಕೇಳಿದ್ರೆ ಅವರು ಬೇರೆ ಜಿಲ್ಲೆದು ಹೇಳ್ತಾರೆ. ನಮ್ಮ ಜಿಲ್ಲೆ ಜನರಿಗೆ ಯಾವೊಬ್ಬ ಆ ವಿಭಾಗದಲ್ಲಿ ಇದ್ದಿದ್ರೆ ಅವ್ರಿಗೆ ಹೆಚ್ಚು ಒಂದು ಮಾಹಿತಿ ಇರ್ತದೆ. ಇದು ಕೂಡ ಒಂದು ನಮ್ಮ ತೊಡಕು. ಏನು ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದಿರ್ತಾರೆ. ಕರಾವಳಿಯ ಜಿಲ್ಲೆಗಳ ಒಂದು ಹವಾಮಾನ ಗೊತ್ತಿರೋದಿಲ್ಲ. ಇನ್ನು ಅದೇ ರೀತಿಯಲ್ಲಿ ಯಾವ ಬೆಳೆಗಳನ್ನು ಸರಿಯಾಗಿ ಸಮರ್ಪಕವಾಗಿ ಬೆಳೀತಾರೆ ಅಂತಕ್ಕಂಥದ್ದು ಸರಿಯಾಗಿ ಗೊತ್ತಿರೋದಿಲ್ಲ. ಇನ್ನು ಈ ಬೆಳೆಗೆ ಯಾವ ರೀತಿಯಲ್ಲಿ ನೀರನ್ನು ಹೇಗೆ ಕೊಡಬೇಕು, ಎಲ್ಲೆಲ್ಲಿ ನೀರಿನ ಮಟ್ಟ ಜಾಸ್ತಿ ಇದೆ, ಎಲ್ಲೆಲ್ಲಿ ಹೂಳೆತ್ತುವಂಥ ಒಂದು ಕೆಲಸಗಳಾಗಬೇಕು, ಅಥವಾ ಇನ್ಯಾವುದೋ ಒಂದು ಅಣೆಕಟ್ಟು ಸರಿ ಇಲ್ಲ, ಇದೆಲ್ಲ ವಿಚಾರಗಳು ಕರಾವಳಿಗರೇ ಅಧಿಕಾರಿಗಳಾದರೆ ಇಂಥ ಒಂದು ಸಮಸ್ಯೆಗಳನ್ನು ಆದಷ್ಟು ಕಡಿಮೆ ಮಾಡ್ಬೋದಾ ಅಂತ. ಇದು ಖಂಡಿತ. ಆದರೆ ಅದ್ರ ಬಗ್ಗೆ ನಮ್ಮ ಜಿಲ್ಲೆಯವರು ಆ ಇಲಾಖೆಯಲ್ಲಿ ಯಾಕೆ ಇಲ್ಲ ಅಂತ ಹೇಳೋದು ಕೂಡ ನಮಗೆ ಗೊತ್ತಾಗ್ತದೆ. ಎಲ್ಲ ವಿರಳಿದ್ದಾರೆ, ಆದರೆ ಅವರಲ್ಲಿ ಅವರು ಅತಿ ಹೆಚ್ಚು ದೀರ್ಘಕಾಲ ಇಲ್ಲಿ ಇರುವುದಿಲ್ಲ. ಬೇರೆ ಜಿಲ್ಲೆಯವರೇ ಬರ್ತಾರೆ, ಅದು ಬರೋದು ತಪ್ಪಲ್ಲ, ಆದರೆ ಅವರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಮೊನ್ನೆ ತಾನೇ ಒಬ್ಬರು ಬೇರೆ ಒಂದು ಕಡೆ ಒಂದು ಜಾಗಕ್ಕೆ ಹೋಗಿದ್ರು. ಅವರಿಗೆ ನೀರಿನ ಅಬ್ಬರ ಅಂತ ಹೇಳಿದ್ರೇನು, ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ನಮ್ಮದು ಸಮುದ್ರದ ನೀರು ಒತ್ತಡದಲ್ಲಿ ನದಿ ನೀರು ಜಾಸ್ತಿ ಬರ್ತದೆ. ಆವಾಗ ಏನಾಗ್ತದೆ, ಎಲ್ಲ ಬದಿಯಲ್ಲಿ ನೀರು ತುಂಬುತ್ತದೆ. ಆ ಒಂದು ಪರಿಜ್ಞಾನ ಕೂಡ ಅವ್ರಿಗೆ ಗೊತ್ತಿಲ್ಲ. ಕೇವಲ ಅವರಿಗೆ ಕಾಲುವೆ ನೀರಿನ ಬಗ್ಗೆಯೋ ಅಥವಾ ಅವ್ರು ಕಲ್ತದ್ದೇನೋ ಇರ್ತದಲ್ಲ, ಆ ಉದಾಹರಣೆ ಮಾತ್ರ ಹೇಳ್ತಾರೆ ಬಿಟ್ಟರೆ ಅವರಿಗೆ ಈ ವೈಜ್ಞಾನಿಕವಾಗಿ ಮಾಡುವಾಗ ಇಲ್ಲಿ ನಮ್ಮ ಸಾಮಾನ್ಯ ಜನರ ಒಂದು ಸಮಸ್ಯೆ ಅರಿವಿರುವುದಿಲ್ಲ ಅವರಿಗೆ. ಬಹುಶಃ ಬೇರೆ ಕಡೆಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ರೆ ಈ ಥರದ ಒಂದು ನದಿ ನೀರುಗಳಾಗಿರ್ಬೋದು ಅಥವಾ ಇಂಥರ ಒಂದು ಪ್ರಕೃತಿ ಅಲ್ಲಿ ಇರೋದಿಲ್ಲ. ಇಲ್ಲಿ ಬಂದಾಗ ಬಹುಶಃ ವಾವ್ ಅಂತ ಹೇಳ್ಬೋದು, ಅಷ್ಟು ಬಿಟ್ಟರೆ ಇದನ್ನು ಸರಿ ಅದರೊಳಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರಗಳು ಅವರಿಗೆ
ನೋಡಿದಾಗ ಗೊತ್ತಾಗೋದಿಲ್ವಾ ಅಂತ? ಅದು ಹಾಗೆ ಇದ್ದಿರ್ಬೋದು. ಮತ್ತು ನದಿಗಳಿಗೆ ಕೂಡ ಸೇರುವಂಥದ್ದು ಅನೇಕ ಭಾಗದಿಂದ ನೀರಿನ ಮೂಲ ಬೇರೆ ಬೇರೆ. ನಮ್ಮಲ್ಲಿ ಇಲ್ಲಿ ತೋಡು ಹೇಳ್ತೇವೆ, ಸಣ್ಣ ತೋಡು ಇರ್ತದೆ, ದೊಡ್ಡ ತೋಡು ಇರ್ತದೆ. ಏನು ಗುಡ್ಡ ಪ್ರದೇಶದಿಂದ ತನ್ನಷ್ಟಕ್ಕೆ ಹರಿದು ಬರ್ತದೆ ಅದು. ಅಲ್ಲಿ ಕೂಡ ಕೆಲವು ಡ್ಯಾಮ್ ಇರ್ತದೆ. ಅದು ಕೂಡ ಇದೇ ಮರದ ಹಲಿಗೆಯಿಂದ ಸಮರ್ಪಕ ಇಲ್ಲದೆ ಅಲ್ಲಿ ನೀರು ಬ್ಲಾಕ್ ಆಗೋದು ಅಥವಾ ಅಲ್ಲಿ ಹೂಳು ತುಂಬಿಕೊಂಡಿರೋದು, ಇದೆಲ್ಲಾಗಿ ನದಿಗೆ ಬರುವ ಅಂಶ ಕೂಡ ಅದು ಕಡಿಮೆ ಆಗ್ತಾ ಇದೆ. ಈಗ ಡ್ಯಾಮ್ ಮಾಡ್ತಾ ಇರೋದೆಲ್ಲ ಯೋಜನೆಗಳು ಒಳ್ಳೇದು ಹೌದು, ಅದರ ನಿರ್ವಹಣೆ ಸರಿ ಇಲ್ಲದಿರೋದ್ರಿಂದ ಅದು ಇಂಥ ತೊಂದರೆಗೆ ಕಾರಣ ಆಗ್ತದೆ. ಮೊನ್ನೆ ದಿನ ಕೂಡ ನಾವು ಸ್ಪಂದನ ವಾಹಿನಿಯಲ್ಲಿ, ನಮ್ಮ ವಾಹಿನಿಯಲ್ಲಿ ವರದಿಯನ್ನು ಬಿತ್ತರಿಸಿದ್ವಿ. ಇದೇ ವಿಚಾರವಾಗಿ, ಒಂದು ಕಿಂಡಿ ಅಣೆಕಟ್ಟಿನ ವಿಚಾರವಾಗಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ರು. ಅವರೇನು ಹೇಳಿದ್ದಾರೆ ಈ ಒಂದು ವಿಚಾರವಾಗಿ? ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಅಂತ ಅವರ ಒಂದು ಗಮನಕ್ಕೆ ಬಂದ ನಂತರ ಅವರ ಒಂದು ಪ್ರತಿಕ್ರಿಯೆ ಏನಿತ್ತು ಅಂತ? ಅವರು ಬಂದವರು ನೋಡಿದರು. ಅಲ್ಲಿ ನಮ್ಮ ಸಾರ್ವಜನಿಕರ ಅಭಿಪ್ರಾಯ, ಗ್ರಾಮ ಪಂಚಾಯತ್ ಸದಸ್ಯರಿದ್ದರು, ಅನೇಕ ಪ್ರಗತಿಪರ ಕೃಷಿಕರು ಕೂಡ ಇದ್ದರು. ಅವರಲ್ಲಿ ಹೇಳಿದರು ಈ ಸಮಸ್ಯೆ ಬಗ್ಗೆ. ಆದರೆ ಅಧಿಕಾರಿ ಅವರಿಗೆ ಇಂಥ ಸಮಸ್ಯೆ ಇರುವುದೇ ಅವರಿಗೆ ಗಮನಕ್ಕೆ ಬಂದಿಲ್ಲ. ಅವ್ರು ಹೇಳಿದರು, ನಮಗೆ ಇಂಥ ಸಮಸ್ಯೆಯನ್ನು ನಮಗೆ ಸರಿಯಾಗಿ ಮಾಹಿತಿ ಕೊಟ್ಟರೆ, ನಾವು ಇದರ ಸಾಧಕ ಬಾಧಕಗಳನ್ನು ನೋಡಿ ಅರಿವಾಗಿದ್ದಿದ್ರೆ ನಾವು ಖಂಡಿತ ಸರಿ ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಮರದ ಹಲಿಗೆ ಬದಲಾಗಿ ಫೈಬರ್ ಡೋರ್ಸ್ ಅಂತ ಹೇಳುವುದು ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಅಂತ ಈಗ. ಅದನ್ನು ಮಾಡುವ ಒಂದು ಯೋಜನೆಯನ್ನು ಅವ್ರು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಅನೇಕ ಅಂತೇಳಿ ಎಷ್ಟು 329 ಡ್ಯಾಮ್ ಇದೆ ಅಂತೆ ಉಡುಪಿ ಜಿಲ್ಲೆಯಲ್ಲಿ. ಅದು ಸಣ್ಣದು ದೊಡ್ಡದು ಎಲ್ಲ ಸೇರಿ 329 ಡ್ಯಾಮ್ನಲ್ಲಿ ಅದರಲ್ಲಿ ಸಾಧಾರಣ 100ಕ್ಕಿಂತ ಜಾಸ್ತಿ ಇದ್ದಕ್ಕೆ 200ಕ್ಕಿಂತ ಜಾಸ್ತಿ ಮರದ ಹಲಿಗೆ ಇದೆ. ಕೆಲವದಕ್ಕೆ ಮಾತ್ರ ಫೈಬರ್ ಡೋರ್ಸ್ ಇದೆ. ಅದನ್ನು ಮಾಡುವ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಕೆಲವೊಂದು ಸಾರಿ ಈ ಮಣ್ಣನ್ನು ತುಂಬಿಸುವ ಕಾಮಗಾರಿಯಲ್ಲಿ ಕೂಡ ಸ್ಥಳೀಯವರಿಗೆ ನೀಡಿದ್ದಿದ್ರೆ ಅವರಿಗೊಂದು ಜವಾಬ್ದಾರಿ ಇರ್ತದೆ. ಯಾರ್ಯಾರೋ ಗುತ್ತಿಗೆದಾರ ಇರ್ತಾರೆ, ಅವರು ಏನೋ ಅವರ ರೇಟಿಗೆ ಅವರಿಗೆ ಕೂಡ ಹಣ ಈ ವರ್ಷ ಸಿಗೋದಿಲ್ಲ. ಅವ್ರು ಹೇಳ್ತಾರೆ ಮುಂದಿನ ವರ್ಷ ಸಿಗ್ತದೆ, ಲೇಟ್ ಆಗ್ತದೆ, ನಮ್ಗೆ ಹಣ ಬರುವುದು, ನಾವು ಕೈಯಿಂದ ಹಾಕಿ ಮಾಡ್ಕೊಳ್ಬೇಕು, ಹೀಗಿದ್ದಲ್ಲ ಏನೋ ಅವ್ರ ಸಮಸ್ಯೆಯನ್ನು ಅವ್ರು ಹೇಳ್ತಾರೆ. ಆವಾಗ ನಾವು ಏನು ಹೇಳಲಿಕ್ಕಿಲ್ಲ. ಆದರೆ ಏನೋ ಒಂದು ಈಶ್ವರಿಗೆ ಪ್ರತಿ ವರ್ಷ ಡ್ಯಾಮಿನ ನೀರನ್ನು ಬಾಗಿಲನ್ನು ಹಾಕ್ತಾ ಇದ್ದಾರೆ. ಜನರಿಗೆ ಒಂದು ಏನೋ ಒಂದು ರೀತಿಯಲ್ಲಿ ಆಶಾವಾದ ಇದೆ. ಆದರೆ ಈಗ ಅದರ ಸಮರ್ಪಕವಾದ ಒಂದು ಏನು ಕಿಂಡಿಯ ಮುಚ್ಚುವಿಕೆ ಆಗಬೇಕು ಅಂತ. ಹೌದು. ಈ ಕುರಿತಾಗಿ ಮತ್ತೆ ಮಾತಾಡ್ತೇನೆ ಒಂದು ವಿರಾಮದ ಬಳಿಕ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಇದು ಕಿಂಡಿ ಅಣೆಕಟ್ಟಿನ ಒಂದು ದುಸ್ಥಿತಿ. ಇದೇ ರೀತಿಯಲ್ಲಿ ಸಾಕಷ್ಟು ಅಣೆಕಟ್ಟುಗಳು ಕರಾವಳಿ ಭಾಗದಲ್ಲಿದೆ. ಇಲ್ಲಿ ನೋಡ್ತಾ ಹೋದರೆ ಎಲ್ಲವೂ ಕೂಡ ಮರದ ಬಾಗಿಲಿನಿಂದಲೇ ಮುಚ್ಚಲಾಗಿದೆ. ಅದನ್ನು ಆದಷ್ಟು ಬೇಗ ಕಡಿಮೆ ಮಾಡಿ ಫೈಬರ್ ಬಾಗಿಲನ್ನು ಹಾಕಿದರೆ ಆದಷ್ಟು ನೀರು ಪೋಲಾಗುವುದನ್ನು ತಡಿಬೋದು. ಈ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಕಿಂಡಿ ಅಣೆಕಟ್ಟಿನ ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಕರಾವಳಿಯಲ್ಲಿರ್ತಕ್ಕಂಥ ಹಲವಾರು ಅಣೆಕಟ್ಟುಗಳು ದುಸ್ಥಿತಿಯ ಹಂತದಲ್ಲಿದೆ. ಅಂತಂದರೆ ಎಲ್ಲ ಮರದ ಬಾಗಿಲುಗಳಿಂದಲೇ ಇದೆ. 200 ಅಣೆಕಟ್ಟುಗಳಿಗೂ ಹೆಚ್ಚು ಅಣೆಕಟ್ಟುಗಳು ಮರದ ಬಾಗಿಲಿನಿಂದ ಇದೆ. ಸಾಕಷ್ಟು ನೀರುಗಳು ಕೂಡ ಪೋಲಾಗ್ತಾ ಇದೆ. ಈ ವಿಚಾರವಾಗಿ ಅಧಿಕಾರಿಗಳ ಗಮನಕ್ಕೆ ಜನರು ತರಬೇಕಾಗಿದೆ. ಸಂಪೂರ್ಣ ಪ್ರಮಾಣದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಏನೆಲ್ಲ ಒಂದು ಸಮಸ್ಯೆಗಳಿದೆ, ಅದನ್ನು ಹೇಗೆ ಪರಿಹರಿಸಬೇಕು ಅನ್ನುವಂಥ ಒಂದು ವಿಷಯವನ್ನು ಕೂಡ ಜನರೇ ಹೇಳಿದಾಗ ಅಧಿಕಾರಿಗಳಿಗೂ ಕೂಡ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು, ಈ ರೀತಿಯಲ್ಲಿ ಬಗೆಹರಿಸ್ಬೋದು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಅವರಿಗೆ ಬರುತ್ತೆ. ಈ ಕುರಿತಾಗಿ ನಾನು ಮಾತಾಡ್ತಾ ಹೋಗ್ತೇನೆ. ಈಗಾಗಲೇ ನೋಡ್ತಾ ಇರುವ ಹಾಗೆ ಅಲ್ಲಿ ಹೂಳುಗಳೆಲ್ಲ ತುಂಬಿರುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ವಿ. ಅಂದರೆ ಮಣ್ಣನ್ನು ಹಾಕಿರ್ತಾರೆ, ಮಣ್ಣು ನಂತರ ಅಲ್ಲಿ ಹೋಗಿ ಒಂದು ಕಡೆಗೆ ಶೇಖರಣೆ ಆಗುತ್ತೆ, ನಂತರ ದಿಬ್ಬ ಆಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಮರಳುಗಾರಿಕೆ ಕೂಡ ಸರಿಯಾದ ರೀತಿಯಲ್ಲಿ ಆಗದೇ ಇರೋದ್ರಿಂದ ಅದು ದಿಬ್ಬವಾಗಿ ಇರೋದ್ರಿಂದಾಗಿ ಇದು ಅಂತರ್ಜಲ ಮಟ್ಟವನ್ನು ಕುಸಿಯುವಂಥ ಒಂದು ಪ್ರಯತ್ನಗಳಾಗುತ್ತೆ ಇದರಿಂದ ಅಂತ. ಅಂದರೆ ನೀರು ಕಡಿಮೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರುತ್ತೆ ಇಂಥ ಒಂದು ಸಂದರ್ಭದಲ್ಲಿ. ಈ ಕುರಿತಾಗಿ ಏನು ಹೇಳ್ತೀರಿ?
ಆ ಕುರಿತು ಹೇಳಬೇಕಂದ್ರೆ ನಮ್ಮ ಒಂದು ನೀಲಾವರ ಕಿಂಡಿ ಅಣೆಕಟ್ಟಿನಲ್ಲಿ ಪ್ರತಿ ವರ್ಷ ಒಂದು 60 ಲೋಡ್ ಮಣ್ಣು ಆ ಬಾಗಿಲಿಗೆ ಹಾಕ್ತಾರೆ. ಎಲ್ಲಿಂದಲೂ ತಂದು ಯಾವುದೋ ಮಣ್ಣನ್ನು ಹಾಕ್ತಾರೆ. ಕರೆ ಇದೆ. ಹಾಂ, ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಬಂಡಿ ಮಾಡ್ತೀನಿ ಸರ್, ಬಂಡಿ ಮಾಡ್ದಿಂದ. ಎಸ್ ಹೇಳಿ ಸರ್. ನಿಮ್ಮದೇ ಭಾಗದ ಕಿಂಡಿ ಅಣೆಕಟ್ಟಿನ ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಏನ್ ಹೇಳ್ತೀರಿ ಸರ್ ಈ ಕುರಿತಾಗಿ? ಅಲ್ಲಿ ಅಣೆಕಟ್ಟು ಹಾಕ್ತಾ ಇದ್ದಾರೆ. ಹಲೋ ಹಲೋ, ಹೇಳಿ ಹೇಳಿ, ಕೇಳ್ತಾ ಉಂಟು. ಪ್ರತಿ ವರ್ಷ ಅಣೆಕಟ್ಟು ಹಾಕ್ತಾ ಇದ್ದಾರೆ. ಅದರಲ್ಲಿ 3 ಹಲಗೆ ಇಲ್ಲ, 3 ಫೀಟ್ ಹಲಗೆ ಕಡಿಮೆ ಇದೆ ಅದರಲ್ಲೇ. ಮತ್ತೆ ಅಣೆಕಟ್ಟು ಹಾಕ್ತಾರೆ, ಸರಿಯಾಗಿ ಮಣ್ಣು ಹಾಕಿ ಎಲ್ಲ ಸರಿಯಾಗಿ ತುಂಬಿಸ್ತಾ ಇಲ್ಲ. ಹನಹಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ ಹೇಳಿದ್ರೆ ಅದು ನೀಲಾವರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟದಂತ ಹೇಳ್ತಾರೆ. ನೀಲಾವರ ಕೇಳಿದ್ರೆ ಹನಹಳ್ಳಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಜನರು ದಾರಿ ತಪ್ಪಿಸ್ತಾ ಇದ್ದಾರೆ. ಜನರೆಲ್ಲ ಅದನ್ನು ಸರಿ ಮಾಡೋ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತೆ ಅದೇ ರೀತಿಯಲ್ಲಿ ಮೊನ್ನೆ ಅಧಿಕಾರಿಗಳು ಬಂದು ಭೇಟಿ ನೀಡಿದಾಗ ಇದನ್ನ ಸರಿ ಮಾಡ್ತೇವೆ ನಾವು ಅನ್ನೋಂತ ಒಂದು ಭರವಸೆಗಳನ್ನ ಕೂಡ ಕೊಟ್ಟು ಹೋಗಿದ್ದಾರೆ. ಏನ್ ಹೇಳ್ತೀರಿ ಸರ್? ಇದನ್ನ ನಮ್ಗೆ ಮಾಹಿತಿಯೇ ಕೊಡ್ಲಿಲ್ಲ ಸರ. ಹಾ, ಹೇಳಿ ಹೇಳಿ. ಇದನ್ನ ನಮ್ ಮಾಹಿತಿ ಕೊಡ್ಲಿಲ್ಲ. ಮೊನ್ನೆ ಬಂಡಿ ಮಠದಿಂದ ರಂಗಿನ ಕೆರೆಗೆ ನೀರ್ ತಗೊಳ್ಳಿಕ್ಕೆ ಒಬ್ರು ಪೈಪ್ ಲೈನ್ ಮೂಲಕ 3 ಪೈಪ್ ಹಾಕಿ ನೀರ್ ತಗೊಳ್ಳೋದು ಬಾಮಿ ಎಲ್ಲ ತೋಡಿ ಆಗಿದೆ. ಇಡೀ ಗ್ರಾಮಸ್ಥರೆಲ್ಲ ಒಟ್ಟಾಗಿ ನಾವು ಅದನ್ನ ತಡೆ ಹಿಡಿದಿದ್ದೇವೆ. ಇದೇ ನಮ್ಮ ಶಿವರಾಮಾಚಾರ್ಯ ಮನೆ ಎದುರೇ ಹೋಗಿದೆ ಪೈಪ್ ಲೈನ್. ಉದಯವಾಣಿಯಲ್ಲಿ ಎಲ್ಲ ಇದ್ರಲ್ಲಿ TV 9 ಬಂದಿದೆ. ಶಿವರಾಮಾಚಾರ್ಯ ಹತ್ರ ನಾವು ಹೇಳಿದ್ದೇವೆ, ಬಂದಿದ್ದು ಉದಯವಾಣಿ ಹಾಕ್ಲೇ ಇಲ್ಲ. ನಾನು ಅವ್ರನ್ನ ದೂರ್ತಾ ಇಲ್ಲ, ನನ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನನ್ಗೆ ಯಾರು ಹೇಳಲೇ ಇಲ್ಲ. ಉದಯವಾಣಿ ಪೇಪರ್ ಬರ್ಲೇ ಇಲ್ಲ. ವಿಜಯ ಕರ್ನಾಟಕದಲ್ಲಿ ಬಂದಿದೆ, TV 9 ಬಂದಿದೆ. ಅಷ್ಟು ಬಂಡಿ ಮಾಡಿದವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಸರ್. ತಪ್ಪು ನಮ್ದು ಜನರ ಸಮಸ್ಯೆ ಅಲ್ಲ, ಅಥವಾ ಅಧಿಕಾರಿಗಳು ಸರಿಯಾಗಿ ನಮ್ಮ ಇವರೆಲ್ಲ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ ಸರ್, ಅಷ್ಟೇ. ಅದೆಲ್ಲ ಜನರೆಲ್ಲ ಕರೆಕ್ಟ್ ಇದ್ದಾರೆ ಅದ್ರ ಬಗ್ಗೆ. ಎಸ್ ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಸರ್. ಎಸ್, ಮರಳಿನ ದಿಬ್ಬದ ವಿಚಾರವಾಗಿ, ಮಣ್ಣಿನ ಒಂದು ದಿಬ್ಬದ ವಿಚಾರವಾಗಿ ಮತ್ತೆ ಮಾತಾಡ್ತಾನೆ. ಈಗ ನೋಡ್ತಾ ಹೋದ್ರೆ ಅಲ್ಲಿನ ಒಂದು ಗ್ರಾಮ ಪಂಚಾಯಿತಿಗಳಲ್ಲೇ ಸಮಜಾಯಿಷಿಗೆ ಉತ್ತರವನ್ನು ಕೊಡ್ತಾರೆ, ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಇವರು ನೋಡಿದ್ರೆ ಆ ಗ್ರಾಮ ಪಂಚಾಯಿತಿಯವರದ್ದು, ಇವ್ರು ನೋಡಿದ್ರೆ ಈ ಗ್ರಾಮ ಪಂಚಾಯಿತಿಯವರದ್ದು, ನಮ್ಮ ವ್ಯಾಪ್ತಿಗೆ ಈ ಒಂದು ಸಮಸ್ಯೆ ಬರೋದಿಲ್ಲ ಅಂತಕ್ಕಂತ ಹೇಳಿ ನುಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಸಮಸ್ಯೆಗಳು ಗೊತ್ತಿದ್ರು ಕೂಡ ಹೇಳ್ತಾ ಇಲ್ಲ, ಅಂದ್ರೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ. ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅದು ಬರುವುದಿಲ್ಲ ಅಂತ ಹೇಳ್ತಾರೆ. ಅದು ಶಾಸಕರ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳ್ತಾರೆ. ಶಾಸಕರದ್ದು ಕೂಡ ನಮ್ದು 2 ಭಾಗದಲ್ಲಿ ಉಂಟಲ್ಲ. ಒಂದು ಭಾಗ ಉಡುಪಿಗೆ ಹೋಗಿದೆ, ಇನ್ನೊಂದು ಭಾಗ ಕುಂದಾಪುರಕ್ಕೆ ಹೋಗಿದೆ. ಈ ಡ್ಯಾಮಿನ ನಿರ್ವಹಣೆ ಬಗ್ಗೆ ಇರುವುದು ಸಣ್ಣ ನೀರಾವರಿ ಇಲಾಖೆ, ಗ್ರಾಮ ಪಂಚಾಯತಿ ಬರೋದಿಲ್ಲ ಅದರಲ್ಲಿ. ಇನ್ನು ಅಲ್ಲಿ ಆ ಬಾಗಿಲನ್ನು ಶೇಖರಣೆ ಮಾಡಿ ಇಡಲಿಕ್ಕೆ ಒಂದು ಕೊಠಡಿ ಮಾಡಿದ್ದಾರೆ. ಅದು ಪ್ರತಿ ವರ್ಷ ತುಂಬಿಸಿಡ್ತಾರೆ, ಮತ್ತೆ ಬೀಗ ಹಾಕ್ತಾರೆ. ಅದರಲ್ಲಿ ಎಷ್ಟೋ ಬಾಗಿಲು ಹಾಳಾಗ್ತದೆ. ಹೀಗಿದ್ದೆಲ್ಲ ಅದು ಪ್ರತಿ ವರ್ಷ ಬಾಗಿಲು ಕಡಿಮೆ ಆಗ್ತಾ ಹೋಗ್ತದೆ, ಮರದ್ದಲ್ವ. ಅದು ಆ ನಿರ್ವಹಣೆಗೆ ಒಂದು ನೀಲಾವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೋಣೆ ಮಾಡಿದ್ದಾರೆ, ಅಲ್ಲಿ ಇಡ್ತಾರೆ. ಆದರೆ ಇದರ ನಿರ್ವಹಣೆಗೆ ಸಣ್ಣ ನೀರಾವರಿ ಇಲಾಖೆ ಬಿಟ್ಟರೆ ಗ್ರಾಮ ಪಂಚಾಯತ್ ಅಲ್ಲ, ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ನಿಜವಾಗ್ಲೂ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋದಿಲ್ವಾ ಅಥವಾ ಅವರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ? ನಿಜವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರೋದಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ನ 2 PDOಗಳು ಹೇಳ್ತಾರೆ. ಅದು ನಮ್ಮ ಇಲಾಖೆ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿದಲ್ಲ, ಸಣ್ಣ ನೀರಾವರಿ ಇಲಾಖೆ ಅಂತೇಳಿ ಹೇಳ್ತಾರೆ. ಎಸ್, ಈಗ ಮತ್ತೆ ಅದೇ ವಿಷಯಕ್ಕೆ ಬರ್ತಾನೆ. ಮರಳಿನ ದಿಬ್ಬದ ವಿಚಾರವಾಗಿ, ಮಣ್ಣಿನ ದಿಬ್ಬದ ವಿಚಾರವಾಗಿ ಈಗಾಗಲೇ ಕೇಳಿದ್ದೆ ಈ ಒಂದು ಪ್ರಶ್ನೆಯನ್ನು. ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಏನಾಗ್ಬೋದು? ಅಂತರ್ಜಲ ಕುಸಿತ ಆಗಿ ಜನರಿಗೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾ ಕರಾವಳಿಯಲ್ಲಿ ಅಂತ. ಕೇವಲ ಇದು ಕಿಂಡಿ ಅಣೆಕಟ್ಟಿನ ವಿಚಾರ ಅಲ್ಲ, ಸಾಕಷ್ಟು ಅಣೆಕಟ್ಟಿನ ವಿಚಾರಗಳು, ಸಾಕಷ್ಟು ಪ್ರದೇಶದ ವಿಚಾರಗಳು, ಒಟ್ಟಾರೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಸ್ಯೆಗಳು. ಇದು ಹೇಳ್ಬೇಕಂತ ಹೇಳಿದ್ರೆ ನಮಗೆ ಇಲ್ಲಿ ಇಷ್ಟು ನದಿಗಳಿವೆ. ನದಿಗಳಿದ್ರು ಕೂಡ ಕುಡಿಯುವ ನೀರಿಗೆ ಕೆಲವು ಕಡೆ ಹಾಹಾಕಾರ ನೋಡಿದ್ರೆ ಎಲ್ಲ ಕಡೆ ಈಗ ನಮ್ಮ ಸೀತಾ ಇದೆ, ಸ್ವರ್ಣ ಇದೆ, ಇನ್ನು ಬೇರೆ ನದಿಗಳು ಎಷ್ಟೋ ಇದೆ, ವರಾಹ ಇದೆ, ಎಲ್ಲ ಕಡೆ ಇದೆ. ಆದರೆ ಅಲ್ಲಿ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆ. ಎಲ್ಲೆಲ್ಲಿದೋ ಟ್ಯಾಂಕರ್ನಲ್ಲಿ ತಂದು ಕುಡಿಯೋರಿದ್ದಾರೆ ನೀರನ್ನು, ಯಾವುದ್ಯಾವುದೋ ಎಲ್ಲೆಲ್ಲಿದೋ ಬಾವಿ ನೀರನ್ನು ಎಲ್ಲೆಲ್ಲೋ ಯಾವುದೋ ಪಂಚಾಯತ್ನವ್ರು ಎಲ್ಲೋ ಬಾವಿ ಮಾಡಿ ಎಲ್ಲಿಂದ ಕೊಂಡೋಗೋರಿದ್ದಾರೆ. ಇದೆಲ್ಲದರ ನಡುವೆ ನಾವು ಗಮನಿಸಬೇಕಾದಂತ ಹೇಳಿದರೆ, ಈ ನೀರನ್ನು ಶೇಖರಣೆ ಮಾಡುವಂಥ ವಿಷಯದಲ್ಲಿ ನಾವು ಕರಾವಳಿಗರು ಎಡವಿದ್ದೇವೆ ಅಂತ ಹೇಳ್ಬೋದು. ಇಷ್ಟು ಸಿಹಿ ನೀರಿನ ನದಿಗಳಿದ್ರು ಕೂಡ ಇಷ್ಟು ನದಿಗಳು ಯಾವ ಪ್ರದೇಶದಲ್ಲಿ ಇಲ್ಲ. ಆದ್ರೆ ಅದನ್ನ ಶೇಖರಣೆ ಮಾಡಿಕೊಂಡು ಜನರಿಗೆ ಅದನ್ನ ಸರಿಯಾಗಿ ಸಮರ್ಪಕವಾಗಿ ನೀಡುವಲ್ಲಿ ನಾವು ಇಲ್ಲಿ ನಮ್ಮ ಜಿಲ್ಲೆ ಜನರ ಇಚ್ಛಾಶಕ್ತಿಯ ಕೊರತೆ ಇರ್ಬೋದು ಅನಿಸ್ತದೆ. ಅದೇ ಜನರು ದೇವರು ವರ ಕೊಟ್ಟಿದ್ದಾರೆ, ಆದರೆ ಜನರು ಅದನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲಿ
ಎಲ್ಲೋ ಎಡವುತ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಈ ಒಂದು ಸಮಸ್ಯೆಗಳನ್ನು ನೋಡಿದಾಗ ಉದ್ಭವ ಆಗುತ್ತೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಅಂದರೆ ಯಾವ ರೀತಿಯೊಂದು ಜಲಕ್ಷಾಮವನ್ನು ಕೂಡ ಅನುಭವಿಸುವಂಥ ಒಂದು ಸಾಧ್ಯತೆಗಳಿದೆಯಾ ಅಂತ? ಜಲಕ್ಷಾಮ ನಮ್ಮ ನದಿಯದ ಬಗ್ಗೆ ಹೇಳಬೇಕಾದ್ರೆ ನದಿ ನೇರವಾಗಿ ಹರಿಯುವುದಿಲ್ಲ, ತಿರುವು ಪಡಿತದೆ. ತಿರುವು ಪಡೆಯುವಲ್ಲಿ ಆ ಮರಳು ದಿಬ್ಬ ಶೇಖರಣೆ ಆಗ್ತದೆ. ನದಿಯಲ್ಲಿ ಪ್ರವಾಹ ಬರುವಾಗ ನಮ್ಮ ಪಶ್ಚಿಮ ಘಟ್ಟದಿಂದ ಜೋರಾಗಿ ಬರ್ತದೆ ಮಳೆ, ನೆರೆ ಮೂಲಕ ಬರುವಾಗ ಎಲ್ಲೆಲ್ಲಿಂದೋ ಕೊಚ್ಚಿಕೊಂಡ ಬರುವ ಕಲ್ಲು ಮಣ್ಣು ಏನೆಲ್ಲ ಬರ್ತದೆ. ಅದು ನೇರವಾಗಿ ಬರುವಾಗ ತಿರುವಿನಲ್ಲಿ ಒಂದು ಕಡೆ ಶೇಖರಣೆ ಆಗ್ತದೆ, ದಿಬ್ಬ ಆಗ್ತದೆ. ಅದು ಆ ದಿಬ್ಬವಾಗಿದ್ದನ್ನ ತೆರವು ಮಾಡದಿದ್ರೆ ಅದು ಮತ್ತು ಜಾಸ್ತಿ ದಿಬ್ಬ ಆಗ್ತಾ ಹೋದೆ ಪ್ರತಿ ವರ್ಷ. ನಾವೇ ನೋಡ್ತೇವೆ ನಮ್ಮ ಇದೇ ಸೀತಾ ನದಿಯಲ್ಲಿ ನಾವು ಬಾಲ್ಯದಲ್ಲಿ ನೋಡಿದ ಕೆಲವೊಂದು ಪ್ರದೇಶ, ರೈತರೆಲ್ಲ ಕೋಣವನ್ನು ಸ್ನಾನ ಮಾಡಿಸ್ತಿದ್ರು, ಜನರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನದಿಯನ್ನು ಉಪಯೋಗಿಸ್ತಿದ್ರು. ಅಂಥ ಪ್ರದೇಶ ಇವತ್ತು ಕೆಲವು ಕಡೆ ಬೆಟ್ಟು ನೀರು ಇಲ್ಲದಿರೋ ಜಾಗದಲ್ಲಿ ಗುಂಡಿಯಾಗಿದೆ, ನೀರು ಇದ್ದ ಜಾಗ ದಿಬ್ಬ ಆಗಿದೆ. ಇದನ್ನು ಕೂಡ ನಾವು ಯಾವ ಯಾವ ಇಲಾಖೆಗೆ ಹೇಳಬೇಕು, ಏನು ಮಾಡಬೇಕಂತ ಹೇಳೋದು ಕೂಡ ಜನರಲ್ಲಿ. ಈಗ ನಾವು ಮರಳುಗಾರಿಕೆ ಬಗ್ಗೆ ಹೇಳ್ತೇವೆ. ಮರಳುಗಾರಿಕೆ ಬಗ್ಗೆ ಏನು CRZ ನಾನ್ CRZ ಅದೆಲ್ಲ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ನದಿ ಸರಾಗವಾಗಿ ನೀರು ಹರಿಬೇಕಾದಿದ್ರೆ ಆ ದಿಬ್ಬವನ್ನು ತೆರವು ಮಾಡಲೇಬೇಕು. ಉದಾಹರಣೆಗೆ ನಾನು ಸೀತಾ ನದಿಯಿಂದ ನಮ್ಮ ಈ ಉಪ್ಪು ನೀರು ಅಣೆಕಟ್ಟಿನಿಂದ ಸಾಧಾರಣ 1.5 ಕಿಲೋಮೀಟರ್ ದೂರದಲ್ಲಿ ಬಾರ್ಕೂರು ಸೇತುವೆ ಇದೆ. ಆ ಸೇತುವೆ ಪೂರ್ವ ಭಾಗದಲ್ಲಿ ಒಂದು 30 ವರ್ಷಗಳ ಹಿಂದೆ ಆಳವಾಗಿ ಇದ್ದ ಒಂದು ಪ್ರದೇಶ, ಇವತ್ತು ಅಲ್ಲಿ ಸಾಧಾರಣ ಒಂದು ಅರ್ಧ ನದಿ ತುಂಬಿ ಹೋಗಿದೆ. ದಿಬ್ಬದಲ್ಲಿ ಕಲ್ಲು ಮಣ್ಣು ಹೊಯ್ಗೆ ಅಂತ ಹೇಳೋದು ತುಂಬಿ ಹೋಗಿದೆ. ಅದು ತಿರುವಿನ ಜಾಗ. ಅಂಥದ್ದನ್ನೆಲ್ಲ ತೆರವು ಮಾಡಿದವಾಗ ನೀರು ಕೂಡ ಸರಾಗವಾಗಿ ಹರಿದು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಅದು ಸಣ್ಣ ನೀರಾವರಿ ಇಲಾಖೆ ಬರ್ತದ ಯಾವುದು ಅದು ನನಗೆ ಮಾಹಿತಿ ಇಲ್ಲ. ಆದರೂ ಹೂಳೆತ್ತುವುದರಿಂದ ನದಿ ಅಥವಾ ತೋಡು ಕೂಡ ಕೃಷಿಕರಿಗೆ ಮೊದಲು ಗ್ರಾಮೀಣ ಭಾಗದಲ್ಲಿ ತೋಡನ್ನು ಕೂಡ ಹೂಳೆತ್ತುವ ಕಾರ್ಯ ಮಾಡ್ತಿದ್ರು. ಈ ತೋಡನ್ನು ಹೂಳೆತ್ತುವಂಥದ್ದು ಮಾಡ್ತಾ ಇಲ್ಲ, ನದಿದು ಆಗ್ತಾ ಇಲ್ಲ. ಆವಾಗ ನೀರು ಇದ್ದ ಸಿಹಿ ನೀರು ಹರಿದು ವೇಸ್ಟ್ ಆಗಿ ಸಮುದ್ರಕ್ಕೆ ಹೋಗುವಂಥದ್ದೆಲ್ಲ. ಅದರಿಂದ ಶೇಖರಣೆ ಮಾಡುವಂಥ ವ್ಯವಸ್ಥೆ ಮಾಡೋದು ಒಳ್ಳೆಯದು. ಅಲ್ಲ, ಈಗಾಗಲೇ ನೋಡ್ತಾ ಹೋದರೆ ಮರಳುಗಾರಿಕೆಗೂ ಕೂಡ ಸರಿಯಾದ ರೀತಿಯಲ್ಲಿ ಇನ್ನೂ ಅನುಮತಿಯನ್ನು ಕೊಡಲಿಲ್ಲ. ಎಲ್ಲೋ ಒಂದೊಂದು ಕಡೆಗಳಲ್ಲಿ ನಾನ್ CRZ ಅಂತ ಹೇಳಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಲೇ ಬರ್ತಾ ಇದ್ದಾರೆ. ಇನ್ನು ಹೂಳೆತ್ತುವ ವಿಚಾರದಲ್ಲಿ ಕೂಡ ಯಾವುದೇ ಒಬ್ಬರು ಅಧಿಕಾರಿಗಳು ಕೂಡ ಗಮನಕ್ಕೆ ಬರ್ತಾ ಇಲ್ಲ. ಅವರು ಕೂಡ ಅದನ್ನು ಹೂಳೆತ್ತಬೇಕು, ಜನರಿಗೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುತ್ತೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾರೊಬ್ಬರು ಅಧಿಕಾರಿಗಳು ಕೂಡ ಚಿಂತನೆಯನ್ನು ಮಾಡ್ತಾ ಇಲ್ಲ. ಇದು ಹಾಗಾದರೆ ಮುಂದಿನ ಒಂದು ಭವಿಷ್ಯವನ್ನು ಹೇಗೆ ತೋರಿಸುತ್ತೆ ಅಂತ? ಹೂಳೆತ್ತುವ ಇದರಲ್ಲಿ ನಾವು ಕಿಂಡಿ ಅಣೆಕಟ್ಟು ಮಾಡಿದ ಜಾಗದಲ್ಲಿ, ಇನ್ನು ರೈಲ್ವೆ ಸೇತುವೆ ಮಾಡಿದ ಜಾಗದಲ್ಲಿ, ಬಾರ್ಕೂರು ಸೇತುವೆ, ಒಂದು ಸೀತಾ ನದಿಯಲ್ಲಿ ಸಾಧಾರಣ 5 ಸೇತುವೆ ಬರ್ತದೆ. ಕೊಕ್ಕಣೆ ಬರ್ತದೆ, ಆಮೇಲೆ ನಮ್ಮದು ಕಿಂಡಿ ಅಣೆಕಟ್ಟು ಬರ್ತದೆ, ಅದು ಪಕ್ಕದಲ್ಲಿ ರೈಲ್ವೆ ಸೇತುವೆ ಬರ್ತದೆ, ಆ ಬಳಿಕ ಬಾರ್ಕೂರು ಸೇತುವೆ ಬರ್ತದೆ, ಆಮೇಲೆ ಮಾಬುಕಳದಲ್ಲಿ ಸೇತುವೆ ಬರ್ತದೆ. 5 ಸೇತುವೆ ಬರ್ತದೆ. ಪ್ರತಿಯೊಂದು ಸೇತುವೆ ಮಾಡುವಾಗ ಆ ಸೇತುವೆ ಒಂದು ಭಾಗದಲ್ಲಿ ಲಾರಿ ಸಂಚಾರಕ್ಕೆ ಅಥವಾ ಕಲ್ಲು ಸಾಗಾಟಕ್ಕೆ ಒಂದು ಬದಲಿ ರಸ್ತೆಯನ್ನು ಮಾಡ್ಕೊಳ್ತಾರೆ. ಆ ಸೇತುವೆ ಆದ ನಂತರ ಅದನ್ನು ತೆರವು ಮಾಡಬೇಕು. ಆದರೆ ಎಲ್ಲ ಕಡೆ ಕೂಡ ಅದರ ನಾಮಾವಶೇಷಗಳು ಪೂರ್ತಿ ಹಾಗೇ ಇದೆ. ಪ್ರತಿಯೊಂದು ಸೇತುವೆಯ ತಳಭಾಗದಲ್ಲಿ ಸ್ವಲ್ಪ ಎದುರು ಭಾಗದಲ್ಲಿ ನೀವು ಬೃಹತ್ ಗಾತ್ರದ ಕಲ್ಲುಗಳಿವೆ. ಇನ್ನು ಸಿಮೆಂಟ್ ಎಲ್ಲ ಅರ್ಧ ಕಲಿಸಿದ್ದು ಹಾಗೆ ಇದೆ. ಅದು ಅರ್ಧ ನದಿ ತುಂಬಿಕೊಂಡು ನೀರು ಸರಾಗವಾಗಿ ಹರಿತಾ ಇಲ್ಲ. ಈ ಉಪ್ಪು ನೀರು ಅಣೆಕಟ್ಟಿನ ಕಿಂಡಿ ಅಣೆಕಟ್ಟಿನ ಭಾಗದಲ್ಲಿ ಕೂಡ ಇದೆ, ರೈಲ್ವೆ ಸೇತುವೆ ಭಾಗದಲ್ಲಿ ಕೂಡ ಇದೆ, ಬಾರ್ಕೂರು ಸೇತುವೆ ಭಾಗದಲ್ಲಿ ಇದೆ, ಎಲ್ಲ ಕಡೆ ಇದೆ. ಅಂಥದ್ದನ್ನು ಕೂಡ ಕೆಲವೊಂದು ಅಧಿಕಾರಿಗಳು ಹೇಳ್ತಾರೆ, ಸೇತುವೆ ಆದ ನಂತರ ಕಾಮಗಾರಿಯ ಬಳಿಕ ಅದು ಮೊದಲು ಏನು ಬದಲಿ ಮಾಡಿದ್ದಾರೆ ಅದನ್ನು ಸರಿಯಾಗಿ ತೆರವು ಮಾಡಿ ಕೊಡಬೇಕಂತ ಹೇಳೋದು ಅವರಲ್ಲಿ ಇರ್ತದಂತೆ ಕಾನೂನು ಪ್ರಕಾರ. ಮಾಡ್ತಾ ಇಲ್ಲ. ಅದು ಕೂಡ ಈ ನೀರು ಸರಾಗವಾಗಿ ಹರಿದಿರ್ಲಿಕ್ಕೆ ಕಾರಣ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ಹಾಗಾದರೆ ಈಗ ನೋಡ್ತಾ ಹೋದರೆ ಈ ಒಂದು ಮರಳುಗಾರಿಕೆಗೆ ಇನ್ನೂ ಅನುಮತಿ ಕೊಡದೆ ಸಾಕಷ್ಟು ಗೊಂದಲಗಳು ಆಗಿ ಹೋಗಿದೆ. ಈಗಾಗಲೇ ಸಾಕಷ್ಟು ಜನರು ಈಗಾಗಲೇ ಏನು ಹೇಳ್ತಾರೆ ಬೀದಿಗೆ ಬಿದ್ದಿರುವಂಥ ಒಂದು ಘಟನೆಗಳು ಕೂಡ ಆಗಿ ಹೋಗಿದೆ ಕರಾವಳಿಯಲ್ಲಿ. ಮುಂದಿನ ದಿನಗಳಲ್ಲಾದರೂ ಈ ಒಂದು ಮರಳುಗಾರಿಕೆಗೆ ಅನುಮತಿ ಕೊಡ್ತಾರಾ ಅಂತ ಅವಶ್ಯಕತೆ ಇದೆ. ಪ್ರಕೃತಿಯ ವಿಚಾರದಲ್ಲಿ ನೋಡ್ತಾ ಹೋದರೆ ಮರಳುಗಾರಿಕೆಗೆ ಅನುಮತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಆದರೆ ಆ ಬಗ್ಗೆ ಯಾಕೆ ಚಿಂತನೆಗಳು ಇನ್ನೂ ಆಗ್ತಾ ಇಲ್ಲ ಅಂತ ಈ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಸಾರ್ವಜನಿಕ ನೆಲೆಯಲ್ಲಿ ಹೇಳೋದಿದ್ದಿದ್ರೆ ಮರಳುಗಾರಿಕೆಗೆ ಮೊದಲಿನಾಗೆ ಅನುಮತಿ ಕೊಡುವುದು ಒಳ್ಳೇದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಕಾನೂನು ಬೇರೆ, ನ್ಯಾಯ ಬೇರೆ, ಸಾರ್ವಜನಿಕ ಜೀವನ ಕ್ರಮ ಬೇರೆ ಆಗಿದೆ. ಸಾರ್ವಜನಿಕರ ಒಂದು ಹಿತಾಸಕ್ತಿ ಬೇರೆ ಇರ್ತದೆ. ನದಿಯಿಂದ ಮರಳುಗಾರಿಕೆ ಮಾಡೋದ್ರಿಂದ ನದಿಗಾಗ್ಲಿ ಜನರಿಗಾಗ್ಲಿ
ಯಾವುದೇ ತೊಂದರೆ ಅದು ಬದಿ ನದಿಯ ಕೆಲವೊಂದು ಭಾಗ ಕೊಚ್ಚಿ ಹೋಗ್ತದೆ. ಅದು ಪ್ರವಾಹದ ಒಂದು ವೇಗಕ್ಕೆ ಕೊಚ್ಚಿ ಹೋಗೋದು ಬಿಟ್ಟರೆ ಮರಳುಗಾರಿಕೆಯಿಂದ ಖಂಡಿತ ಅಲ್ಲ. ಮರಳುಗಾರಿಕೆ ದಿಬ್ಬ ಬಿದ್ದಿದ್ರಿಂದ ಅದು ಅಲ್ಲಿ ನೀರು ಶೇಖರಣೆಯಾಗಿ ಸ್ಪೀಡ್ ಜಾಸ್ತಿಯಾಗಿ ಮತ್ತೊಂದು ಬದಿಯಲ್ಲಿ ರಾಶಿ ಬೀಳ್ತದೆ ಬಿಟ್ಟರೆ ಮರಳುಗಾರಿಕೆಯಿಂದ ನದಿಗೆ ಅಥವಾ ಇದಕ್ಕೆ ಯಾವುದೇ ಹಾನಿ ಖಂಡಿತ ಇಲ್ಲ. ಆದ್ದರಿಂದ ಮರಳುಗಾರಿಕೆಯನ್ನು ಏನು ಅದು ಕಾನೂನು ನೆಲೆಯಲ್ಲಿಯೋ ಸಾರ್ವಜನಿಕ ಹಿತಾಸಕ್ತಿಯಿಂದಲೋ ಪ್ರಕೃತಿಯ ದೃಷ್ಟಿಯಲ್ಲಿ ಕೂಡ ಅದು ಕೊಡುವುದು ಒಳ್ಳೆಯದಂತ ಹೇಳ್ತದೆ. ಯಾಕಂತ ಹೇಳಿದರೆ ನಾವು ಅನೇಕ ವರ್ಷಗಳ ಹಿಂದೆ ನಾವಿಲ್ಲಿ ಕೇಳ್ತಾ ಇದ್ದೀವಿ, ಒಂದು 15-20 ವರ್ಷಗಳ ಹಿಂದಿನ ಈ ನಮ್ಮ ಸಾಂಪ್ರದಾಯಿಕ ಮರಳುಗಾರಿಕೆ ಇರುವ ಅವಧಿಯಲ್ಲಿ ಯಾವಾಗ ನೋಡಿದ್ರು ಬಂದರು ಹೂಳೆತ್ತುವಿಕೆ ಅಂತ ಹೇಳ್ಕೊಂಡು ಸರ್ಕಾರದ ಹಣ ಕೋಟಿಗಟ್ಟಲೆ ಹಣವನ್ನು ಬಂದರು ಹೂಳೆತ್ತುವಿಕೆ ಅಂತ ಹೇಳ್ಕೊಂಡು ಮಾಡಿಕೊಂಡು ಪ್ರತಿ ಸರಿ ಇರ್ತದೆ. ಆ ಹೂಳೆತ್ತೋದು ಮುಗೀತಾ ಇಲ್ಲ ಇತ್ತು. ಆದರೆ ಈ ಮರಳುಗಾರಿಕೆ ಆರಂಭಗೊಂಡ ನಂತರ ಈ ಮಾನವ ಏನು ನಮ್ಮದು ಈ ಸಾಂಪ್ರದಾಯಿಕ ಮರಳುಗಾರಿಕೆ ಅಲ್ಲದೆ ಸ್ವಲ್ಪ ವೇಗವಾಗಿ ಮಾಡಿದ್ರಿಂದ ಆ ಬಂದರು ಹೂಳೆತ್ತುವ ಕಾಮಗಾರಿ ಸ್ಥಗಿತ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ಲೀನ್ ಆಗಿರುವಾಗ ಅಲ್ಲಿ ಬಂದರಿನಲ್ಲಿ ತೆಗೆಯುವ ಅಂಶ ಇಲ್ಲಲ್ಲ. ಅಲ್ಲಿ ಕೂಡ ನಮ್ಮದು ಬೋಟ್ಗಳು ನಿಲ್ಲಲಿಕ್ಕೆ ಲಂಗರ್ ಹಾಕಲಿಕ್ಕೆ ಹೂಳು ತುಂಬಿದೆ ಹಾಗೆ ಅಂತ ಹೇಳ್ಕೊಂಡು ಎಲ್ಲ ಬಂದರಿನಲ್ಲಿಯೂ ತುಂಬಿಕೊಂಡಿರ್ತಿತ್ತು. ಈ ನದಿಯ ನೀರಲ್ಲಿ ಇರುವ ದಿಬ್ಬವನ್ನು ತೆರವು ಮಾಡಿದವಾಗ ಅಥವಾ ಹೂಳು ಅಥವಾ ಮರಳು ಏನೇ ಆಗಿರ್ಬೋದು ಅದು ತೆರವು ಮಾಡಿದವಾಗ ಅದು ಪರೋಕ್ಷವಾಗಿ ಅದು ನದಿಯ ಒಂದು ಹರಿವಿಗೆ ಒಳ್ಳೆಯದು. ಮತ್ತು ಅದರ ಏನು ಮರಳು ಏನು ನದಿಯಲ್ಲಿ ಉತ್ಪಾದನೆ ಆಗೋದಲ್ಲ, ಅದು ಎಲ್ಲೆಲ್ಲಿಂದ ಬಂದದ್ದು ಕೊಚ್ಚಿ ಬಂದ ಮಣ್ಣು ಅದು ಒಂದು ಫಿಲ್ಟರ್ ಆಗಿ ಹೊಯ್ಗೆ ಆಗೋದು ಬಿಟ್ಟರೆ ನದಿಯಲ್ಲಿ ಉತ್ಪಾದನೆ ಆಗೋದಲ್ಲ ಏನಲ್ಲ. ಮಣ್ಣೆ ಬೇರೆ ಕಡೆಯಿಂದ ಬಂದು ನದಿ ಸೇರಿಕೊಂಡು ಅದು ಯಾವ ತಿರುವಿನ ಜಾಗದಲ್ಲಿ ಅದು ಫಿಲ್ಟರ್ ಆಗಿ ಒಂದು ದಿಬ್ಬ ಕಾಣೋದು ಅಷ್ಟೇ ಬಿಟ್ಟರೆ ಮತ್ತೆ ನದಿಯಲ್ಲಿ ಉತ್ಪಾದನೆ ಆಗೋದಲ್ಲ ಅದು. ಅದರಿಂದ ಅದು ಮಾಡೋದು ಒಳ್ಳೆಯದನ್ನು ನನ್ನ ಇಲ್ಲಿ ಕೂಡ ನಮ್ಮ ಡ್ಯಾಮಿನ ಕೆಲವು ಭಾಗದಲ್ಲಿ ಕೂಡ ತುಂಬ ಹೂಳು ತುಂಬಿದೆ. ಆ ಕೆಳಭಾಗದ ಬಾಗಿಲನ್ನು ತೆಗೆದೇ ಇರುವಂಥದ್ದು ಉದ್ದೇಶದಿಂದ ಜೂನ್ ತಿಂಗಳಲ್ಲಿ ನೆರೆ ಬರುವಾಗ ಅದು ನೀರು ಹರಿದು ಹೋಗುದಿಲ್ಲ. ಅಲ್ಲಿ ಏನು ಮಣ್ಣು ಶೇಖರಣೆ ಆಗಿ ಹಾಗೆ ಉಳಿತದೆ. ಅದು ನೆರೆ ಬರುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಕೃತಕ ನೆರೆ ಕೂಡ ಉಂಟಾಗ್ಲಿಕ್ಕೆ ಅದು ಕಾರಣ ಆಗಿದೆ. ಅದಕ್ಕೆ ನಾವೇ ಕಾರಣ ಆಗ್ತೀವ ಅಂತ ಎಲ್ಲೋ ಒಂದು ಕಡೆಗಳಲ್ಲಿ ನೋಡ್ತಾ ಹೋದ್ರೆ ಇಂಥ ಒಂದು ಬಾಗಿಲುಗಳನ್ನೆಲ್ಲ ಬಿಡದೇ ಇದ್ರೆ ಇಂಥ ಸಂದರ್ಭದಲ್ಲಿ ಬಹುಶಃ ಅಂತ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ನಮಗೆ ಮುಂದಿನ ದಿನಗಳಲ್ಲಿ ಬಂದರೂ ಕೂಡ ಆಶ್ಚರ್ಯ ಇಲ್ವೇನೋ ಅಂತ ಇಂಥ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ರಾಜೇಶ್ ಅಡಿಗರ್ ಅಂತ. ಆವಾಗ ಮಾತಾಡಿದ್ನಲ್ಲ ನಿಮ್ಮದಿಂದ. ಈಗ ನಾನು ಯಾರನ್ನು ದೂರುದಿಲ್ಲ. ಈಗ ನೀರಾವರಿ ಇಲಾಖೆಯವರಿಗೆ ಸಂಬಂಧಪಟ್ಟದಂತ ಹೇಳ್ತಾ ಇದ್ದಾರೆ. ನೀರು ಬೇಕಾಗೋದು ಗ್ರಾಮ ಪಂಚಾಯತಿಗೆ, 2 ಗ್ರಾಮ ಪಂಚಾಯತ್ ನೀರ್ ಬೇಕು. ಈಗ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಹೊಳೆಯಲ್ಲಿ ನೀರಿಲ್ಲ. ಈಗ ಕುಡಿಯಕ್ಕೂ ನೀರಿಲ್ಲ. ಇನ್ನು ಸ್ವಲ್ಪ ದಿನವಾದ್ರೆ ಬಾರಿ ನೀರು ಕಡಿಮೆ ಆಗ್ತಾ ಹೋಗ್ತದೆ. ಈಗ ಜವಾಬ್ದಾರಿ ಯಾರು ಇದಕ್ಕೆ? ಇದನ್ನ ಸರಿ ಮಾಡೋದು ಯಾರು ಸರ್ ಇದಕ್ಕೆ? ಇದನ್ನೆಲ್ಲ ಈಗ ಇದಕ್ಕೊಂಚೂರು ಮಾಹಿತಿ ಕೊಡ್ಬೋದು ಸರ್ ನಮಗೆ? ಸಿಗುರ್ದಾಗಿ ನಾನು ಕೇಳ್ತೇನೆ ಸರ್. ನಾವು ಇದೇ ವಿಚಾರವಾಗಿ ಚರ್ಚೆನ ಮಾಡ್ತೇವೆ. ಧನ್ಯವಾದಗಳು. ಈಗಾಗಲೇ ಅವರು ಮಾಹಿತಿಗಳನ್ನು ಹೇಳಿದ್ರು. ಏನು ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಜವಾಬ್ದಾರಿ ಯಾರು, ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವರೊಂದು ಸಣ್ಣ ನೀರಾವರಿ ಇಲಾಖೆಯವರು ಇದನ್ನು ಸರಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೇವೆ, ಇದನ್ನು ಕುಡಿಬೇಕಾದವರು, ಇದನ್ನು ಉಪಯೋಗಿಸಬೇಕಾದವರು ನಾವು. ಆದರೆ ನಮಗೆ ಈಗ ನೀರೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ, ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಇದಕ್ಕೆ ಉತ್ತರವನ್ನು ಕೂಡ ಕೇಳಿದ್ರು ಅವ್ರು. ಏನು ಉತ್ತರವನ್ನು ಕೊಡ್ತೀರಿ? ಏನು ಸಣ್ಣ ನೀರಾವರಿ ಇಲಾಖೆ ಸಂಬಂಧವಿರ್ತದೆ. ನಾವು ಏನು ಹೇಳಲಿಕ್ಕೆ ಸಾಧ್ಯತೆ ಉಂಟು? ನದಿಯ ನೀರು ಅಥವಾ ಅಂತರ್ಜಲ ಕಾಯ್ದುಕೊಂಡಿದ್ದರೆ ನೀರಿನ ಶೇಖರಣೆ ಆಗೇ ಆಗ್ತದೆ ಯಾವುದೇ ಒಂದು ಭಾಗದಲ್ಲಿ ಕೂಡ. ಅದಕ್ಕೆ ಯಾವುದು ಗ್ರಾಮ ಪಂಚಾಯತ್ನವ್ರು ಮಾಡಲಿಕ್ಕೆ, ಗ್ರಾಮ ಪಂಚಾಯತ್ನವ್ರು ಹೇಳ್ತಾರೆ ಬಾವಿ ನಾವು ತೋಡ್ತೇವೆ, ನೀರು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ ಅಂತರ್ಜಲವನ್ನು ಉಳಿಸಬೇಕು ಅಂತಂದ್ರೆ, ಅಂತರ್ಜಲ ಕುಸಿತ ಆಗದೆ ಇರೋ ಹಾಗೆ ತಡೆಗಟ್ಟಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದಕ್ಕೆ ನಾವು ಒಂದು ಕಡೆಯಿಂದ ಹೇಳ್ತೇವೆ ಮರ ಗಿಡಗಳನ್ನು ನಡಿ, ಅಂತರ್ಜಲವನ್ನು ಉಳಿಸಿಕೊಳ್ಳುವಂಥ ಇಂಗುಗುಂಡಿ ಮಾಡಿ, ಬೇರೆ ಬೇರೆ ಕಾರಣವನ್ನು ಹೇಳ್ತಾರೆ ಬಿಟ್ಟರೆ ಮಾಡುವವರು ಯಾರಿದ್ದಾರೆ? ಅದು ಕೂಡ ಕೊರತೆ ನಮ್ಮಲ್ಲಿ ಇದೆಯಲ್ಲ. ನೀರನ್ನು ಸದ್ಬಳಕೆ ಮಾಡ್ಕೊಳ್ಳಿ ಕೂಡ ಒಂದು ನಳ್ಳಿಯ ನೀರು ಬಂದದಿದ್ರು ಕೂಡ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ತಿರ್ಸಿ ಹೋಗ್ತಾರೆ, ಅದು ಹಾಗೇ ಇರ್ತದೆ. ಬಂದ್ ಮಾಡ್ಲಿಕ್ಕೂ ಕೆಲವರಲ್ಲಿ ಅವರ ಅಸಡ್ಡೆತನ ಕೂಡ ಇರ್ತದೆ. ನಮ್ಮಲ್ಲೇ ಆ ತೊಂದರೆಗಳಿರ್ತದೆ. ಅದಕ್ಕೆ ನಾವು ಯಾವ ಇಲಾಖೆಯನ್ನು ಯಾರನ್ನು, ಆದರೆ ಇದು ನೀರನ್ನು ನಾವು ಶೇಖರಣೆ ಮಾಡುವಂಥ ವ್ಯವಸ್ಥೆ ಮಾಡಿದರೆ ಈ ಬಾಗಿಲಿನ ಇದನ್ನು ನಮ್ಮ ಆ ಭಾಗದ ಎಲ್ಲರಿಗೂ ಕೂಡ ಅದು ನೀರು ಅಲ್ಲಿಗೆ ಹೋಗ್ತದೆ ಎಲ್ಲಿಗೆ ಹೋಗ್ತದೆ ಅದು ಬೇರೆ ಪ್ರಶ್ನೆ. ಕೃಷಿಕರು ಎಲ್ಲೆಲ್ಲಿಗೆ ತಗೊಂಡು ಹೋಗ್ತಾರೆ, ಯಾರೋ ನೀರು ಎಲ್ಲಿಂದ ತಗೊಂಡು ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅದು ಎಲ್ಲರೂ ಮಾಡ್ಕೊಂಡಿದ್ದಾರೆ, ನಾನು ಮಾಡ್ಕೊಳ್ಳಿಲ್ಲ, ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಅದು ಸಂಬಂಧಪಟ್ಟ ಇಲಾಖೆ ಇರ್ತದೆ, ಅದಕ್ಕೆ ಪರ್ಮಿಷನ್ ಇರ್ತದೆ, ಅದು ಅವರಿಗೆ ಸಂಬಂಧಪಟ್ಟದ್ದು. ನಾವು ಹೇಳೋದು ಏನಂತ ಹೇಳಿದರೆ
ಇದು ಸಾಧಾರಣ ಬಂಡಿ ಮಟ್ಟದವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಕೊಕ್ಕಣೆ ತನಕದವ್ರು ಎಲ್ಲರಿಗೂ ಕೂಡ ಈ ಡ್ಯಾಮಿನಿಂದ ಡ್ಯಾಮ್ ಮಾಡಿದ್ರಿಂದ ಒಳ್ಳೇದಾಗಿದೆ. ಅಂತರ್ಜಲ ಅದು ಸೋರಿ ಹೋಗೋದಾಗ್ದು ಮಾಡೋದ್ರ ಬಗ್ಗೆ ಪ್ರಯತ್ನ ಪಡುವುದು ಅಂತ ಹೇಳೋದು ಮಾತ್ರ ಬಿಟ್ರೆ, ಇನ್ನು ಉಳಿಸ್ಕೊಳ್ಳೋದು ಬಿಡೋದು ಇವರಿಗೆ ಬಿಟ್ಟಿದೆ. ಉಳಿಸ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಅವಶ್ಯಕತೆ ಎರಡು ಕೂಡ ನಿಮ್ಮ ಒಂದು ಜನರಿಗೆ ಬಿಟ್ಟಿದ್ದು, ಅದು ಯಾವ ಒಬ್ಬ ವ್ಯಕ್ತಿಗಲ್ಲ ಬಿಟ್ಟಿದ್ದು ಅದು. ಹಾಗೆ ಒಬ್ಬ ಕೃಷಿಕರಾಗಿ ನಿಮಗೆ ಒಬ್ಬ ಕೃಷಿಕರಾಗಿ ನಾನು ಕೇಳ್ತಾ ಇದ್ದೇನೆ, ಈ ರೀತಿಯಾಗಿ ಉಪ್ಪು ನೀರು ಮತ್ತೆ ಸಿಹಿ ನೀರು ಒಟ್ಟಾದಾಗ ಒಂದೇ ಆದಾಗ ಅದು ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೃಷಿಗೆ ಬಿಡ್ತಾರೆ. ಅಂದ್ರೆ ಕಬ್ಬಿರುತ್ತೆ, ಭತ್ತ ಇರುತ್ತೆ, ತೆಂಗಿನ ಗಿಡದ ಒಂದು ಕೃಷಿ ಇರುತ್ತೆ, ಅಡಿಕೆ ಕೃಷಿಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಅದು ಆ ಒಂದು ಕೃಷಿಗೆ ಹೇಗೆ ಮಾರಕ ಆಗಿ ಪರಿಣಮಿಸುತ್ತೆ ಅಂತ. ಕೃಷಿಗೆ ಕೆಲವರು ಉಪ್ಪು ನೀರು ಬಿಟ್ಟಿದ್ರಿಂದ ಒಣಗಿದೆ. ಕೆಲವೊಂದು ತರಕಾರಿಗಳು, ಬೇರೆ ಭತ್ತದ ಕೃಷಿಗಳು ಕೂಡ ಉಪ್ಪು ನೀರಿನ ಅಂಶದಲ್ಲಿ ಅದು ಕೃಷಿಗೆ ಅದು ಸರಿಯಾಗುವುದಿಲ್ಲ. ಇನ್ನು ಅಡಿಕೆ ತೋಟಗಳು ಕೂಡ ಬಾಡಿ ಹೋಗಿದೆ. ಇನ್ನು ಬೇರೆ ತೆಂಗಿನ ಮರಕ್ಕೆ ಬಿಟ್ಟವರದ್ದು ಕೂಡ. ಅದಕ್ಕಿಂತ ಹೆಚ್ಚಾಗಿ ಕಳೆದ ವರ್ಷ ಎಷ್ಟೋ ಕುಡಿಯುವ ನೀರಿನ ಬಾವಿಯ ನೀರು ಉಪ್ಪಾಗಿ ಕುಡಿಯೋದನ್ನು ಬಿಟ್ಟಿದ್ದಾರೆ, ಕುಡಿಲಿಕ್ಕೆ ಬೇರೆ ಎಲ್ಲಿ ತಂದಿದ್ದಾರೆ. ಇನ್ನು ಸ್ವಂತ ಬಾವಿ ಇದ್ದವರು ಕೂಡ ಈ ಉಪ್ಪು ನೀರಿನ ಒಂದು ತೊಂದರೆಯಿಂದ ಸಿಹಿ ನೀರು ಕೂಡ ಉಪ್ಪಾಗಿದೆ, ಅಂತರ್ಜಲಕ್ಕೆ ಅದು ಬರ್ತದೆ. ಅದು ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಬೆದಕಲ್ಗಟ್ಟೆಯಿಂದ ಶಾಂತರಾಮ್ ಅಂತ. ಎಸ್ ಹೇಳಿ ಸರ್. ಕಿಂಡಿ ಅಣೆಕಟ್ಟಿನ ಒಂದು ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ದುಸ್ಥಿತಿ ನಿರ್ಮಾಣ ಆದರೆ ಕುಡಿಯೋದಕ್ಕೆ ಕೂಡ ನೀರಿಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ವಿ. ಏನು ಹೇಳ್ತೀರಿ? ಅದು ಶಿವರಾಮಾಚಾರ್ಯ ಹೇಳ್ತಿದ್ರು, ಅದೇ ತರ ಶಿವರಾಮಾಚಾರ್ಯ ಒಳ್ಳೆ ಜೆಂಟ್ಲ್ಮನ್ ವ್ಯಕ್ತಿ. ಅವರು ಹೇಳ್ದಾಗೆ ನೆನೆಸಿ ಕೊಡ್ತಾರೆ. ಅವರು ಯಾವ್ದು ಒಂದು ಕೆಟ್ಟದ್ದು ಇದಿಲ್ಲ, ಅವ್ರು ಒಳ್ಳೆ ಇದು ಮಾಡ್ತಿದ್ದಾರೆ, ಎಲ್ಲಾ ಕಡೆ ಹೆಸರಿದ್ದವರು. ಹಾಗಾಗಿ ಶಿವರಾಮಾಚಾರ್ಯ ಬಗ್ಗೆ ಮಾತಾಡುವಂತ ಕಾಲ್ ಮಾಡಿದ್ರು. ಶಿವರಾಮಾಚಾರ್ಯ ಬಂಡಿ ಮಠ. ಗೊತ್ತಾಯ್ತು. ನಾವು ಅವ್ರ ಜೊತೆನೆ ಮಾತಾಡ್ತಾ ಇರೋದು. ಹೌದೌದೌದು, ಅವರು ತುಂಬಾ ಒಳ್ಳೆ ನ್ಯೂಸ್ ಚಾನಲ್ ಇವರು. ಧನ್ಯವಾದಗಳು ಸರ್, ಧನ್ಯವಾದಗಳು. ಓಕೆ, ಒಂದು ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಈ ಒಂದು ಕಿಂಡಿ ಅಣೆಕಟ್ಟಿನ ಒಂದು ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬಂದು, ಅಂದರೆ ಮರಳುಗಾರಿಕೆಯ ಸಮಸ್ಯೆಗಳಾಗಿರ್ಬೋದು ಅಥವಾ ಒಂದು ಹೂಳೆತ್ತು ಅಂತ ಒಂದು ವಿಚಾರದ ಕಡಿಮೆ ಆಗ್ತಾ ಇದ್ದ ಹಾಗೆ ಅದು ಹೇಗೆ ನದಿಗಳಿಗೆ ತೊಂದರೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಜನರಿಗೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಮಾತಾಡಿ ಆಯಿತು. ಇನ್ನೂ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮೊನ್ನೆ ದಿನ ನಾವು ವರದಿಯನ್ನು ಮಾಡಿದ ನಂತರ ಇಲ್ಲಿಗೆ ಅಧಿಕಾರಿಗಳು ಬಂದಿದ್ದರು. ಕಿಂಡಿ ಅಣೆಕಟ್ಟಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಒಂದು ವಿಚಾರವನ್ನು ನೋಡೋದಕ್ಕೆ ಕೂಡ ಅಧಿಕಾರಿಗಳು ಬಂದಿದ್ದರು. ಅವರು ಪರಿಶೀಲನೆಯನ್ನು ಮಾಡಿದ ನಂತರ ನಾವು ಸರಿ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಪರಿಹಾರ ಆಗುತ್ತಾ ಅಂತಕ್ಕಂಥ ಒಂದು ವಿಚಾರಗಳು ಕೂಡ ಮಾತಾಡ್ತಾ ಹೋಗ್ತೇನೆ. ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ, ಸರಿ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಇದೇ ರೀತಿಯಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈಗಾಗಲೇ ಬಂದಿದ್ದಾರೆ. ಸಾಕಷ್ಟು ಸಮಸ್ಯೆಗಳು ಅಂದರೆ ಕಿಂಡಿ ಅಣೆಕಟ್ಟಿನ ಸಮಸ್ಯೆ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳನ್ನು ನೋಡ್ತಾ ಹೋದರೆ ಭರವಸೆಗಳನ್ನು ಕೊಡ್ತಾರೆ, ನಂತರ ಅದನ್ನು ಸರಿ ಮಾಡೋದೇ ಇಲ್ಲ. ಅಂದರೆ ಜನರಿಗೆ ಒಂದು ಮನಸ್ಥಿತಿ ಸರಿಯಾಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದು ಭರವಸೆಗಳನ್ನು ಕೊಟ್ಟು ಹೋಗೋದು. ಅದೇ ರೀತಿಯಲ್ಲಿ ನಿಮ್ಮ ಒಂದು ಕಿಂಡಿ ಅಣೆಕಟ್ಟಿನ ಒಂದು ಪರಿಶೀಲನೆ ಮಾಡಿದಂಥ ಅಧಿಕಾರಿಗಳು ಅದೇ ರೀತಿಯಲ್ಲಿ ಭರವಸೆಗಳನ್ನು ಕೊಟ್ಟು ಹೋಗಿರ್ಬೋದಾ ಅಂತ. ಮುಂದಿನ ದಿನಗಳಲ್ಲಿ ಸರಿ ಮಾಡದೆ ಹಾಗೆ ಕೈಕಟ್ಟಿ ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಕೂಡ ನಿರ್ಮಾಣ ಆಗ್ಬೋದಾ ಅಂತ. ಇಲ್ಲ, ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಇಷ್ಟವರೆಗೆ ಕೇವಲ ಮನವಿ ಕೊಡುವುದು, ಯಾರೋ ಹತ್ರ ಹೇಳುವುದು, ಹೀಗೆ ಮಾಡ್ತಾ ಇತ್ತು. ಇದು ಮೊನ್ನೆ ನಮ್ಮದು ಟಿ ವಿಯಲ್ಲಿ ಈ ಸುದ್ದಿ ಪ್ರಸಾರ ಆದ ಬಳಿಕ ಅದು ತುಂಬ ಎಫೆಕ್ಟ್ ಆಗಿದೆ. ಆ ಇಲಾಖಾಧಿಕಾರಿಗಳು ಸುರೇಂದ್ರ ಅಂಥೇಳಿ ಜಿಲ್ಲಾಧಿಕಾರಿ ಕಚೇರಿಯ ಸಣ್ಣ ನೀರಾವರಿ ಇಲಾಖೆ ಮುಖ್ಯಸ್ಥರು, ಅವರು ಅದನ್ನು ನೋಡಬೇಕು, ಪರಿಶೀಲನೆ ಮಾಡಬೇಕಂತ ಹೇಳೋದನ್ನು ಹೇಳಿದರು. ನನಗೆ ಫೋನ್ ಮಾಡಿದರು. ನಾನು ಘಟನೆ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೇನೆ.
ಕರ್ಕೊಂಡು ಹೋಗುವಾಗ ನಮಗೆ ಅಲ್ಲಿ ಊರಿನ ಎಲ್ಲ ಜನರನ್ನು ಒಟ್ಟು ಮಾಡುವಂಥದ್ದು ಅದು ಆ ಮೂಮೆಂಟ್ನಲ್ಲಿ ಆಗೋದಿಲ್ಲ. ಅವ್ರು ಎಲ್ಲಿಗೋ ಅಮಾಸ್ ಬೈಲೆಲ್ಲ ಹೋಗೋರನ್ನ ಬಾರ್ಕೂರಿನಲ್ಲಿ ಈ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದು. ಅವ್ರು ಪರಿಶೀಲನೆ ಮಾಡಿದರು, ಒಳ್ಳೆ ಅಧಿಕಾರಿ. ನಾನು ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಅವರು ನೋಡಿದವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬರು ಇದ್ದರು, ಕೃಷಿಕರು ಕೆಲವರೆಲ್ಲ ಇದ್ದರು. ಅವರು ಎಲ್ಲ ಅದರ ನೈಜ ಸಮಸ್ಯೆಯನ್ನು ಅವ್ರು ಹೇಳಿದರು. ಆಮೇಲೆ ಇವ್ರಿಗೆ ಮನವರಿಕೆ ಆಯಿತು. ಇವ್ರು ಹೇಳಿದರು ಇದು ನಿಜವಾಗಿ ದೊಡ್ಡ ಸಮಸ್ಯೆ. ಒಂದು ಕರೆ ಇದೆ ಸರ್, ಕರೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಅಮಂಜೆಯಿಂದ ಗಂಗಾಧರ ಪೂಜಾರಿ. ಹೇಳಿ ಸರ್. ಕಿಂಡಿ ಅಣೆಕಟ್ಟಿನ ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಬ್ರಹ್ಮಾವರದ ಬಂಡಿ ಮಠದ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಅಣೆಕಟ್ಟಿನ ವಿಚಾರ ನಿಮಗೆ ಗೊತ್ತಿರ್ಬೋದಾ ಅಂತ. ಹೌದು, ಅಣೆಕಟ್ಟಂದ್ರೆ ಇಲ್ಲಿ ಸುಮಾರು ನೀರಿಲ್ಲ. ಹೇಳಿ ಸರ್. ನೀರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರ ಒಂದು ಅಣೆಕಟ್ಟು ಕಟ್ಟುತ್ತದೆ. ಅಣೆಕಟ್ಟು ಕಟ್ಟುವಾಗ ಕೃಷಿಕರು ಬಿಡುವುದಿಲ್ಲ. ಅಣೆಕಟ್ಟು ಕಟ್ಟದಿದ್ದಲ್ಲಿ ಬೇಸಿಗೆಗಾಲದಲ್ಲಿ ನೀರು ನಿಲ್ಲುವುದಿಲ್ಲ. ಇಲ್ಲಿ ಕೃಷಿಕರಿಗೆ ಸರ್ಕಾರ ಬೇಕಾದ ಅನುದಾನ ಕೊಟ್ಟರೆ ಅವರು ಬಿಡ್ತಾರೆ, ಬಿಡದವರು ಯಾರು ಇಲ್ಲ. ಮಾತ್ರ ಇರುವುದು. ಅದಕ್ಕೆ ಬೇಕಾದ ಹಣವನ್ನು ಕೊಡ್ಬೇಕು. ಇದನ್ನು ಸರ್ಕಾರ ಕೃಷಿಕರಿಗೆ ಕೊಡುವುದಿಲ್ಲ. ಒಂದಿಬ್ರು ತೋಟದವರು ಇರಬಹುದು, ಮತ್ತೊಬ್ರು ಎಲ್ಲ ಬ್ಯಾಂಗ್ಳೂರಿನಲ್ಲಿ ಮೈಸೂರಿನಲ್ಲಿ ಇರುವವರೇ ಆ ಜಾಗ ಇರುವುದು. ಆದ್ರೂ ಕೃಷಿಕರಿಗೆ ಇವರು ಸರ್ಕಾರ ಕೊಡುವುದಿಲ್ಲ, ಮಧ್ಯದಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾರೆ. ಇಲ್ಲಿ ಜನಗಳಿಗೆ ನೀರಿಲ್ಲ, ಅಲ್ಲಿ ಕೃಷಿಕರಿಗೆ ಹಣ ಇಲ್ಲ, ಹೀಗಾಗಿ ನೀರಿಲ್ಲ. ನಾವು ಎಲ್ಲ ಕೊಡೋರು. ಮತ್ತೊಂದು ಕಿನ್ನಿ ಅಣೆಕಟ್ಟು ಈ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಎಲ್ಲಿ ಗೊತ್ತಾ? ಗುಡ್ಡದಿಂದ 10 ಮೀಟರ್ನಲ್ಲಿ ಕಿಂಡಿ ಅಣೆಕಟ್ಟು ಮಾಡುವುದು. ಇದು ಅಧಿಕಾರಿಗಳ ಪಂಚಾಯತಿಗೆ ನಿಬಂಧನೆ. ಅದನ್ನು ಕಟ್ಟದಿದ್ದಲ್ಲಿ ನಿಮಗೆ ಬೇರೆ ಹಣ ಬರುವುದಿಲ್ಲ ಅಂತ ಮೇಲಾಧಿಕಾರಿಗಳ. ನಾನು ಇಂದಿನ ಕೇಳಿದೆ, ಈ 10 ಮೀಟರ್ ಅಂತ ಕಟ್ಟಿದರೆ ಪ್ರಯೋಜನ ಏನು? 5 ಲಕ್ಷ ಗವರ್ಮೆಂಟ್, ನಮ್ಮ ಹಣ, ಗವರ್ಮೆಂಟ್ ಹಣ ಅಲ್ಲ, ನಮ್ಮ ಕಿಂಡಿ ಅಣೆಕಟ್ಟೆ ಎಷ್ಟು ನೀರು ನಿಲ್ತದೆ? ಒಂದು ಕಿಲೋಮೀಟರ್ ಅಲ್ಲಿ ಕಟ್ಟದಾದ್ರೂ ಸ್ವಲ್ಪ ಹೋದ್ರೂ ನೀರು ನಿಲ್ಬಹುದು. ನಾಳೆ 10 ಮೀಟರ್ ನಲ್ಲಿ ಕಟ್ಟುತ್ತಾ ಇದ್ದಾರೆ. ಈಗ ಕಟ್ಟಿ ಆಗಿದೆ. ಇಂಥ ನಮ್ಮ ಹಣ ಫೋಲ್ ಆಗ್ತಾ ಇದೆ. ಇದಕ್ಕೆ ಅಧಿಕಾರಿಗಳೇ ಕಾರಣ. ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ ಅಂತ ಕಾಣ್ತಾರೆ. ನಾವು ಹೇಳುವಂತ ಪರಿಸ್ಥಿತಿ ಆಗಿದೆ. ನೋಡ್ಬೇಕು, ಪ್ರತಿಯೊಂದು ತೋಡಿನಲ್ಲಿ ಕಿಂಡಿ ಅಣೆಕಟ್ಟು ಹೇಳಿದಕ್ಕೆ ನೀರು ನಿಲ್ಲಿಸಲಿಕ್ಕೆ ಎಲ್ಲಿ ನಿಲ್ತದೆ? ಎಷ್ಟು ಲೀಟರ್ ನೀರು ನಿಲ್ಲಬಹುದು ಮಳೆಗಾಲದಲ್ಲಿ? ಅದರಲ್ಲಿ ಹಣ ಫೋನ್ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಪ್ರತಿ ಒಂದಕ್ಕೂ ಸರ್ಕಾರದ ಸುತ್ತಿನಲ್ಲಿ ಎಲ್ಲಿ ನೋಡಿಬೇಕಾದ್ರೆ ಅರ್ಧಕ್ಕೆ ಅರ್ಧ ಹಣ ಫೋಲ್ ಆಗ್ತಾ ಇದೆ. ಅಧಿಕಾರಿಗಳ ಕೈ ಸೇರ್ತಿದೆ, ರಾಜಕೀಯರ ಕೈ ಸೇರ್ತಾ ಇದೆ ಈ ಹಣ. ನಮ್ಮ ಟ್ಯಾಕ್ಸಿನ ಅರ್ಧಕ್ಕೆ ಅರ್ಧ ಫೋಲು ನೋಡಿಬೇಕಾದ್ರೆ. ಮಾಧ್ಯಮದವರಿಗೆ ಎಲ್ಲ ಗೊತ್ತುಂಟು ವಿಷಯ. ಇದರಿಂದ ಅಭಿವೃದ್ಧಿ ಆಗುದಾದ್ರೂ ಹೇಗೆ? ಈ ಕುರಿತಾಗಿ ನಾನು ಚರ್ಚೆಯನ್ನ ಮಾಡ್ತೇನೆ ಸರ್. ಧನ್ಯವಾದಗಳು ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ನೀವು ಅಲ್ಲಿ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಗಾದ್ರೆ ಅವರು ಭರವಸೆಗಳನ್ನ ಉಳಿಸ್ಕೊಳ್ತಾರ ಅಂತ, ಅಥವಾ ಅದು ಕೇವಲ ಭರವಸೆಗಳಾಗಿ ಮಾತಿನ ರೂಪದಲ್ಲೇ ಉಳಿಯುತ್ತಾ ಅಂತ? ಇಲ್ಲ, ನಾವು ನಮ್ಮ ಅನೇಕ ಕೃಷಿ ನದಿ ತೀರದ ಜನರು, ಗ್ರಾಮ ಪಂಚಾಯತ್ ವ್ಯಾಪ್ತಿ ಮಾತ್ರ ಅಲ್ಲ, 2 ಶಾಸಕರ ವ್ಯಾಪ್ತಿಯ ಜನರು ಇದನ್ನು ಸಮರ್ಪಕವಾಗಿ ಮಾಡದಿದ್ದಲ್ಲಿ ಏನು ಇಲಾಖೆಯ ಮುಂದೆ ಹೋರಾಟ ಮಾಡುವಂಥ ಒಂದು ಮನಸ್ಥಿತಿಯವರು ಕೂಡ ಕೆಲವರು ಒಟ್ಟಾಗಿದ್ದಾರೆ. ಆದರೆ ಇವರು ಅಧಿಕಾರಿ ಬಂದವರು ಇನ್ನೊಂದು ವಾರದಲ್ಲಿ ನಾನು ಅದಕ್ಕೆ ಸರಿಯಾದ ಯೋಜನೆಯನ್ನು ಹಾಕ್ತೇನೆ, ಅದರಲ್ಲಿ ವಾಹನ ಸಂಚಾರಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡುವ, ಸ್ವಲ್ಪ ಅಗಲ ಮಾಡಿ ಅದಕ್ಕೆ ಸರಿಯಾದ ಒಂದು ಪ್ಲ್ಯಾನ್ ಮಾಡ್ತೇನೆ ಅಂತ ಹೇಳೋದನ್ನು ಭರವಸೆ ಕೊಟ್ಟಿದ್ದಾರೆ. ಮತ್ತು 2 ಶಾಸಕರಲ್ಲಿ ಅವರೇ ಖುದ್ದಾಗಿ ನಾನು ಮಾತಾಡ್ತೇನೆ ಅಂತ ಹೇಳೋದನ್ನು ಕೂಡ ಹೇಳಿದ್ದಾರೆ. ಅವರ ಬಗ್ಗೆ ನಮಗೆ ನಂಬಿಕೆ ಇದೆ, ಮಾಡ್ತಾರಂತ ಹೇಳುವ ಒಂದು ಭರವಸೆ ಕೂಡ ಇದೆ. ಇಷ್ಟವರೆಗೆ ಯಾವ ಅಧಿಕಾರಿಗಳು ಕೂಡ ಬಂದು ಇಷ್ಟು ಮುತುವರ್ಜಿಯಿಂದ ಮಾಡಿದ ಉದಾಹರಣೆ ಇಲ್ಲ. ಆ ಬಗ್ಗೆ ನಾವು ನಂಬಿಕೊಳ್ಬೋದು ಅಂತ ಹೇಳೋದು. ನಮಗೆ ಏನು ಸರಿಯಾಗಿ ನೀರು ಶೇಖರಣೆಯಾಗಿ ಸಿಹಿ ನೀರಾಗಿ ಉಳಿಸ್ಕೊಳ್ಳೋದು ಮಾತ್ರ ಬಿಟ್ಟರೆ ಮತ್ತೆ ಬೇರೆ ಏನು ಉದ್ದೇಶಗಳು ಏನೂ ಇಲ್ಲ. ಈಗ ನೋಡ್ತಾ ಹೋದರೆ ನೀರು ಪ್ರತಿನಿತ್ಯವೂ ಕೂಡ ಪೋಲಾಗ್ತಾ ಇದೆ. ಇದರಿಂದ ಉಪ್ಪು ನೀರು ಜೊತೆಗೆ ಸಿಹಿ ನೀರು ಸೇರ್ಪಡೆ ಆಗುತ್ತೆ. ಈಗಾಗಲೇ ನಾನು ಕೇಳಿದ್ದೆ ಆ ಪ್ರಶ್ನೆಯನ್ನು, ಆದರೆ ಉತ್ತರಗಳು ಅಲ್ಲಿ ಗೊಂದಲಗಳಾಯಿತು. ಈಗ ಮತ್ತೆ ಕೇಳ್ತಾ ಇದ್ದೇನೆ, ಸಿಹಿ ನೀರು ಉಪ್ಪು ನೀರು ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಒಬ್ಬರು ಕೃಷಿಕರಾಗಿ ನೀವು ಹೇಳಬೇಕಾದಂಥ ಒಂದು ವಿಚಾರ ಏನು ಅಂತಂದರೆ, ಕೃಷಿಗೆ ಎಷ್ಟು ಸಮಸ್ಯೆಗಳಾಗುತ್ತೆ ಈ ರೀತಿಯಲ್ಲಿ ಒಂದು ಸೇರ್ಪಡೆ ಆದಾಗ, ಈ 2 ನೀರುಗಳು ಸೇರ್ಪಡೆ ಆದಾಗ, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಇನ್ನು ಭತ್ತದ ಕೃಷಿ ಆಗಿರ್ಬೋದು, ಅದು ಎಷ್ಟು ಸಮಸ್ಯೆಗಳಾಗುತ್ತೆ ಅಂತ? ಕೃಷಿ ನೀರಿಗೆ, ಸಿಹಿ ನೀರಿಗೆ ಉಪ್ಪು ನೀರು ಸೇರ್ಪಡೆ ಆಗ್ಲಿಕ್ಕೆ ಕೂಡ ಕಾರಣ ಈ ಬಾಗಿಲಿನ ನಿರ್ವಹಣೆ ಸರಿ ಇಲ್ಲದಿರುವುದು. ಈ ನಮ್ಮ ನದಿ ತೀರದ ಜನರಿಗೆ ಗೊತ್ತಿರ್ತದೆ, ಅಮಾವಾಸ್ಯೆ ಹುಣ್ಣಿಮೆ ಕೆಲವೊಂದು ದಿವಸದಲ್ಲಿ ನದಿಯ ಅಬ್ಬರ ಜಾಸ್ತಿ ಇರ್ತದೆ, ಅದರದ್ದು ಸ್ಪೀಡ್ ಜಾಸ್ತಿ ಇರ್ತದೆ. ಆವಾಗ ಈ ಕಿಂಡಿ ಅಣೆಕಟ್ಟಿನ ಭಾಗಕ್ಕೆ ಬಂದ ನೀರು
ಈಚೆಗೆ ನುಗ್ತದೆ ಆ ಬಾಗಿಲಿನ ಮೂಲಕ. ಅದು ಪರ್ಸೆಂಟೇಜ್ ಉಪ್ಪು ನೀರು ಸಿಹಿ ನೀರು ಜೊತೆಗೆ ಮಿಕ್ಸ್ ಆದವಾಗ ಇದು ಕೂಡ ಉಪ್ಪು ನೀರು ಆಗ್ತದೆ. ಈಚೆಯಿಂದ ಲೀಕೇಜ್ ಆಗಿ ಹೋಗುದು ಒಂದು ತೊಂದರೆ ಆದಿದ್ರೆ, ಈ ಉಪ್ಪು ನೀರು ಆಚೆಗೆ ನುಗ್ಗಿ ಸಿಹಿ ನೀರನ್ನು ಉಪ್ಪು ಮಾಡೋದು ಕೂಡ ಒಂದು ತೊಂದರೆ. ಅದಕ್ಕೆ ಸರಿಯಾಗಿ ನಾವು ಹೇಳೋದು, ಇವಾಗ ಟೆಕ್ನಾಲಜಿ ಮುಂದುವರೆದಿದೆ, ಮರದ ಬಾಗಿಲಿನ ಬದಲಿಗೆ ಫೈಬರ್ ಡೋರ್ಸ್ ಅಂತೇಳಿ ಒಂದು ಬರ್ತಾ ಇದೆ. ಅದಕ್ಕೆ ಈ ಮಣ್ಣು ಹಾಕಬೇಕಾಗಿಲ್ಲ. ಮೊನ್ನೆ ಬಂದ ಅಧಿಕಾರಿ ಇವ್ರು ಹೇಳಿದರು, ಪ್ರತಿ ವರ್ಷ ಒಂದು 50 ಲೋಡ್ ಮಣ್ಣು ಹಾಕೋದು, ಅದು ಪುನಃ ಬಾಗಿಲು ತೆಗೆಯುವಾಗ ಆ ಮಣ್ಣು ಹೊಳೆಗೆ ಸೇರೋದು, ಆ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಆಗ್ತದೆ. ಒಂದು ಎಸ್ಟಿಮೇಟ್ ಮಾಡ್ತೇನೆ ನಾನು, ಫೈಬರ್ ಡೋರನ್ನು ಮಾಡುವ ಒಂದು ಯೋಜನೆಗೆ ನಾನು ಶಿಫಾರಸು ಮಾಡ್ತೇನೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಅದೊಂದು ಆಶಾವಾದದಲ್ಲಿ ನಾವಿದ್ದೇವೆ. ಮತ್ತು ಸರ್ಕಾರದ ಯೋಜನೆಗಳು ನಾವು ಹೇಳಿದಷ್ಟು ಬೇಗವಾಗಿ ಆಗುವುದಿಲ್ಲ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಖಂಡಿತ ನಾವು ಕೂಡ ಅದಕ್ಕೆ ಬೆನ್ನು ಹತ್ತಬೇಕು. ಯಾರೋ ಕಡೆಗೆ ಗುತ್ತಿಗೆ ಪಡೆಯೋರು ಯಾರೋ ಇದು ಮಾಡ್ಕೊಳ್ತಾರೆ, ಅದು ಕಳಪೆ ಕಾಮಗಾರಿ ಆಗ್ತದೆ, ನಂತರದ ಪ್ರಶ್ನೆ. ಆದರೆ ಆಗೋದ್ರ ಬಗ್ಗೆ ನಾವು ಪ್ರಯತ್ನ ಪಡೋದು ನಮ್ಮ ನದಿ ತೀರದ ಜನರದ್ದು, ಆ ಭಾಗದ ಜನರದ್ದು ಒಂದು ಹೊಣೆಗಾರಿಕೆ ಆಗಿರ್ತದೆ. ಅಥವಾ ಇಂಥ ಸಮಸ್ಯೆಯನ್ನು ಜನರ ಮುಂದೆ ಇಡುವುದು ನಮ್ಮ ಒಂದು ಕರ್ತವ್ಯ ಆಗಿರ್ತದೆ. ನಮ್ಗದ್ರಲ್ಲಿ ಏನು ಯಾರ ಹೇಳಿ ಮಾಡುವುದಲ್ಲ, ಏನೂ ಅಲ್ಲ. ಸಮಸ್ಯೆಯನ್ನು ಕಂಡು ಬಂದಿದ್ದು ನಾವು ಯಾವ ಊರಿದು ಕೂಡ ಮಾಡುವಂಥದ್ದೇ. ಅದು ನನ್ನ ಊರು, ಇನ್ನೊಂದು ಊರು ಅಂತ ಹೇಳೋದ್ರಲ್ಲಿ ಯಾವ ಗ್ರಾಮ ಪಂಚಾಯತಿ ಇರ್ಬೋದು, ಯಾವ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ಯಾವ ಶಾಸಕರ ವ್ಯಾಪ್ತಿ ಇರ್ಬೋದು. ಸಮಸ್ಯೆಯನ್ನು ಜನರ ಮುಂದೆ ತೆರೆದಿಡೋದು ಮಾತ್ರ ನಮ್ಮ ಕರ್ತವ್ಯ. ಅದು ಸಮಸ್ಯೆಗೆ ನಾವು ಕೊಟ್ಟಿದ್ದು ನಿಮ್ಮ ಪತ್ರಿಕೆಯಲ್ಲಿ ಬರಲಿಲ್ಲ, ಟಿವಿಯಲ್ಲಿ ಬರಲಿಲ್ಲ, ಅದಕ್ಕೂ ನಾವು ಹೊಣೆಗಾರರಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ತೇವೆ. ಅದು ಸಮಸ್ಯೆ ಅಂತ ಹೇಳೋದನ್ನು ನಮ್ಗೆ ಸಮಸ್ಯೆಯಾಗಿ ಕಂಡಿದ್ದು ಇನ್ನೊಬ್ಬರಿಗೆ ಅದು ಸಮಸ್ಯೆ ಆಗದಿರ್ಬೋದು. ಅದು ಕಸವನ್ನು ಎಲ್ಲ ಕಡೆ ಗ್ರಾಮ ಪಂಚಾಯತ್ನಲ್ಲಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು, ಸ್ವಚ್ಛವಾಗಿ ಇರಬೇಕು ಎಲ್ಲ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಬೈಕ್ನಲ್ಲಿ ತಂದು ಇನ್ನೊಂದು ಪಂಚಾಯತ್ ರಸ್ತೆ ಬದಿಯಲ್ಲೇ ಎಸ್ದೋಗ್ತಾರೆ ಯಾರು ಜನರೇ, ಅಥವಾ ನದಿಗೆ ಎಸಿತಾರೆ. ಅಂತ ಪ್ರಜ್ಞೆನ ಯಾರು ಮೂಡಿಸ್ಬೇಕು? ಅದು ನಾವು ಪತ್ರಿಕೆಯಲ್ಲಿ ಯಾವತ್ತ ಟಿವಿಯಲ್ಲಿ ತೋರಿಸ್ಬೋದು, ರಸ್ತೆ ಬದಿಯಲ್ಲಿ ಕಸದ ಕೊಂಪೆ ಏನು ಮಾಡ್ಬೋದು. ಬಿಟ್ರೆ ನಾವು ಅಲ್ಲಿ ದಿವಸ ನಿಂತ್ಕೊಂಡು ಕಸ ಹಾಕ್ಲಿ ನಮ್ಗೆ ಆಗ್ತದ? ಪ್ರಜ್ಞೆ ಮೂಡಿಸ್ಬೋದು, ಹೀಗಿದೆ ಅಂತೇಳಿ ಚಿತ್ರಿಸ್ಬೋದು. ಬಿಟ್ರೆ ಜನರಿಗೆ ತೋರಿಸ್ಬೋದು. ಬೇರೆಯವ್ರ ದೃಷ್ಟಿಕೋನಕ್ಕೂ ನಮ್ಮ ದೃಷ್ಟಿಕೋನಕ್ಕೂ ವಿಭಿನ್ನವಾಗಿರ್ತದೆ, ಅದನ್ನು ಮಾಡ್ಬೋದು. ಬಿಟ್ರೆ ಇದು ಈಗ ಅಧಿಕಾರಿಗಳ ಮುಂದೆ ನಾವು ಸಮಸ್ಯೆಯನ್ನು ತೆರೆದಿಟ್ಟಿದ್ದೇವೆ. ಅಧಿಕಾರಿಗಳು ಬಂದಿದ್ದಾರೆ, ಮಾಡೋ ಭರವಸೆಯನ್ನು ನೀಡಿದ್ದಾರೆ, ಮಾಡ್ತಾರೆ ಅಂತ ಹೇಳೋದು ಒಂದು ಧೈರ್ಯ ಇದೆ. ಮತ್ತೆ ಅದಕ್ಕೆ ಸರಿಯಾದ ಸರ್ಕಾರ ಸ್ಪಂದಿಸಬೇಕು, ಶಾಸಕರು ಸ್ಪಂದಿಸಬೇಕು, ಅಧಿಕಾರಿಗಳ ಒಂದು ಶಿಫಾರಸ್ಸಿಗೆ ಸ್ಪಂದಿಸಬಹುದು ಅಂತ ಹೇಳೋದು ನಮ್ಮ ಒಂದು ಆಶಾವಾದ. ಹಾಗಾದ್ರೆ ಇಲ್ಲಿ ಒಂದು ಬ್ರಹ್ಮಾವರದ ಒಂದು ಬಂಡಿ ಮಠದ ಈ ಒಂದು ಅಣೆಕಟ್ಟಿನಲ್ಲೇ ಇಷ್ಟೊಂದು ನೀರು ಪೋಲ ಆಗ್ತಾ ಇದೆ ಅಂತಂದ್ರೆ ಇನ್ನು ಸಾಕಷ್ಟು ಅಣೆಕಟ್ಟುಗಳಿದೆ. ನೀವೇ ಹೇಳಿದಾಗ 200ಕ್ಕೂ ಹೆಚ್ಚು ಅಣೆಕಟ್ಟುಗಳು ಮರದ ಬಾಗಿಲಿನಿಂದ ಇದೆ ಅಂತ ಹೇಳಿದ್ರಿ. ಅಲ್ಲಿ ಎಷ್ಟು ಪೋಲ ಆಗ್ಬೋದು ನೀರು ಅಂತ? ಅದನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಯಾಕೆ ಅಲ್ಲಿನ ಒಂದು ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಒಂದು ಜನಪ್ರತಿನಿಧಿಗಳು ಯಾಕೆ ಈ ಒಂದು ಗಮನವನ್ನು ಹರಿಸ್ತಾ ಇಲ್ವಾ ಅಂತ? ನೋಡಿ, 329 ಕಿಂಡಿ ಅಣೆಕಟ್ಟು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ತಾರೆ. ಉಡುಪಿಯಲ್ಲಿ 56, ಕಾರ್ಕಳದಲ್ಲಿ 54, ಬೈಂದೂರಿನಲ್ಲಿ 51, ಕುಂದಾಪುರದಲ್ಲಿ 96, ಕಾಪುವಿನಲ್ಲಿ 72. ಹೀಗೆ ಕಿಂಡಿ ಅಣೆಕಟ್ಟು ಇದೆ ಅಂತ ಹೇಳೋದು ಸಣ್ಣ ನೀರಾವರಿ ಇಲಾಖೆ ಒಂದು ಮಾಹಿತಿ. ಅದರಲ್ಲಿ 258 ಮರದ ಹಲಿಗೆ ಉಂಟಂತೆ, ಇನ್ನುಳಿದ 71 ಫೈಬರ್ ಡೋರ್ಸ್. ಅದು ಇತ್ತೀಚಿನ ಟೆಕ್ನಾಲಜಿ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಬಂಡಿ ಮಠದಿಂದ ಮಾತಾಡ್ತಾ ಇದ್ದೇನೆ. ಹೇಳಿ, ನಿಮ್ಮೂರಿನ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಒಂದು ಅಣೆಕಟ್ಟಿನ ವಿಚಾರವಾಗಿ, ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ ಸರ್. ಹೇಳಿ. ಬಂಡಿ ಮಠದಲ್ಲಿ ಒಂದು ಬಾವಿ ಆಗ್ತಾ ಇದೆ. ಅದು ರಂಗಿನ ಕೆರೆಗೆ ಪ್ರವೀಣಾಚಾರಿ ಅಂತ ಒಬ್ಬ ಕಾಂಟ್ರಾಕ್ಟರ್ಗೆ ನೀರು ತಗೊಂಡು ಹೋಗ್ತಾ ಇದ್ದಾನೆ. ಗ್ರಾಮ ಪಂಚಾಯತಿನ ಒಂದು ಒಪ್ಪಿಗೆ ತಗೊಳ್ಳದೆ ಇಂಜಿನಿಯರ್ ಇದು ತಕೊಂಡು ಅವ ಕೆಲಸ ಮಾಡಿದಾನೆ. ಜನರು 2 ಸಲ ನಿಲ್ಸಿ ಹೋದ್ರು, ಅವ ತಡೆದ್ರು, ಅವ ಜನರಿಗೆಲ್ಲ ಇದು ಮಾಡಿದಾನೆ. ಈಗ ಅವ ಎಂತ ಮಾಡ್ತಾನೆ, ಮತ್ ಪುನಃ ನೀರ್ ತಗೊಂಡು ಹೋಗ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನ ನಮ್ಮ ಪತ್ರಿಕೆಯವ್ರು ಹಾಕ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕಂತ ನಂಗೆ ಗೊತ್ತಿಲ್ಲ. ಮತ್ತೆ ಶಿವರಾಮಾಚಾರ್ಯ ಕೆಟ್ಟರು ಅಂತ ನಾ ಹೇಳಲೇ ಇಲ್ಲ. ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು, ಮತ್ತೆ ಮಾತಾಡೋದ್ರಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಂತ ಹೇಳ್ತಾ ಇದ್ದೇನೆ. ಮುಂದಿನ ದಿಟ್ಟತನವನ್ನು ಪ್ರದರ್ಶಿಸಬೇಕು. ಧನ್ಯವಾದಗಳು ಸರ್, ಸ್ಪಂದನ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಈಗಾಗಲೇ ಹೇಳ್ತಾ ಇರುವಾಗ ಇವ್ರು ಹೇಳಿದ್ರು ಕೆಲವೊಂದೊಂದು ವಿಚಾರಗಳನ್ನು ಹಾಕುವಂಥ ಒಂದು ಮನಸ್ಥಿತಿ ಇಲ್ಲ ಅಂತ. ಮಾಧ್ಯಮದವರಿಗೆ ಏನಾಗುತ್ತೆ ಅಂತಂದರೆ, ಕೂಲಂಕುಷವಾದಂಥ ಒಂದು ಮಾಹಿತಿ ಇಲ್ಲದೆ ಅದನ್ನು ಎಲ್ಲರ ಮುಂದೆ ತೆರೆದಿಡೋದಕ್ಕೆ ಅಸಾಧ್ಯ ಆಗುತ್ತೆ. ಅದು ಪತ್ರಿಕೆ ಮಾಧ್ಯಮ ಆಗಿರಲಿ ಅಥವಾ ದೃಶ್ಯ ಮಾಧ್ಯಮ ಆಗಿರಲಿ, ಯಾವುದೇ ಆಗಿರಲಿ, ನಾವು ಮಾಧ್ಯಮದವರಾಗಿ ಹೇಳ್ತಾ ಇರುವಂಥ ಒಂದು ವಿಷಯ ಇದು. ಈಗಾಗಲೇ ನೀವು ಮಾತಾಡ್ತಾ ಇದ್ರಿ ಒಂದು ಅಣೆಕಟ್ಟಿನ ವಿಚಾರವಾಗಿ. ಸಾಕಷ್ಟು ಅಣೆಕಟ್ಟುಗಳಿದೆ ಒಂದು ಕರಾವಳಿಯಲ್ಲಿ, ಅಲ್ಲಿ ಎಷ್ಟು ನೀರ ಪೋಲ ಆಗ್ಬೋದು ಅನ್ನೋಂಥ ಒಂದು ವಿಚಾರ. ನೋಡಿ, ನಮ್ಮ ಇದರಲ್ಲೇ ದಿವಸಕ್ಕೆ 5 HP ನೀರನ್ನು ಪ್ರತಿ ದಿವಸ ವೇಸ್ಟ್ ಆಗ್ಬೋದು ನಮ್ಮ ಒಂದು
ನೀಲಾವರ ಕಿಂಡಿ ಅಣೆಕಟ್ಟಿನಿಂದ ಹೇಳ್ಬೋದು. ದಿವಸಕ್ಕೆ 5 HP ನೀರು ಸಿಹಿ ನೀರಿನಿಂದ ಉಪ್ಪು ನೀರಿಗೆ ಹೋಗ್ತದೆ. ಹಾಗೆ ಇಲ್ಲಿರುವಂಥ 329 ಕಿಂಡಿ ಅಣೆಕಟ್ಟಿನಲ್ಲಿ ನದಿಗಳು ಎಷ್ಟು ಒಂದು 15 ಸಿಗ್ಬೋದು. ಮತ್ತಿನ್ನು ಚಿಕ್ಕ ಚಿಕ್ಕದು ತೊರೆಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿದ ಆವಾಗ ಯಾರು ಕುಂಜಲ್ನವ್ರು ಹೇಳಿದ್ರಲ್ಲ, ಅಂಥದ್ದು ಕೂಡ ಕಿಂಡಿ ಅಣೆಕಟ್ಟಿನ ಲೆಕ್ಕಕ್ಕೆ ಬರ್ತದೆ ಒಟ್ಟು ಇರುವ 329ರಲ್ಲಿ. ಆವಾಗ ಅದೆಲ್ಲವೂ ಕೂಡ ವೇಸ್ಟ್ ಆಗುವಂಥ ನೀರಿನ ಅಂಶದಲ್ಲಿ ಲೆಕ್ಕ ಹಾಕಿದ್ರೆ ಅದು ಪೂರ ಸಮುದ್ರಕ್ಕೆ ಹೋಗುವಂಥದ್ದೆಲ್ಲ. ಶೇಖರಣೆ ಮಾಡುವಂಥ ವ್ಯವಸ್ಥೆಗೆ ಇಲಾಖೆಯ ಒಂದು ಇಚ್ಛಾಶಕ್ತಿ ಬೇಕು, ಸಾರ್ವಜನಿಕರ ಇಚ್ಛಾಶಕ್ತಿ ಕೂಡ ಬೇಕು ಅನ್ನೋದು ಬಿಟ್ಟರೆ ಮತ್ತೆ ಏನು ನದಿಯ ನೀರನ್ನು ಹಾಗೆ ಶೇಖರಣೆ ಮಾಡಿ ಇಡ್ಲಿಕ್ಕೆ ಇದು ಡ್ಯಾಮ್ ಮಾಡಿದ್ದು ಅದಕ್ಕೆ ಅಲ್ಲ, ಸಿಹಿ ನೀರಿನ ಒಂದು ಶೇಖರಣೆಗಾಗಿ ಬಿಟ್ಟರೆ ಬೇರೆ ಏನಲ್ಲ. ಕೊನೆಯದಾಗಿ ಈ ಒಂದು ವಿಚಾರವಾಗಿ ಒಂದು ನೀರು ಪೋಲಾಗ್ತಾ ಇರುವಂಥ ಒಂದು ವಿಚಾರಗಳು, ಕೃಷಿ ಸಮಸ್ಯೆಗಳು, ಅದೇ ರೀತಿಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿ ಮಾಡುವಂಥ ಒಂದು ವಿಚಾರವಾಗಿ ಕೊನೆಯದಾಗಿ 2 ಮಾತುಗಳನ್ನು ಏನು ಹೇಳ್ತೀರಿ? ನಾವು ಕೇವಲ ಕಿಂಡಿ ಅಣೆಕಟ್ಟಿನ ಬಗ್ಗೆ ವಿಚಾರವನ್ನು ನಾವು ಇದನ್ನ ಸಾರ್ವಜನಿಕರಿಗೆ ಆಗುತ್ತಿರುವ ಒಂದು ನನಗೆ ಮಾತ್ರ ಅಲ್ಲ, ಆ ಭಾಗದ ಜನರಿಗೆ ಆದ ಒಂದು ಸಮಸ್ಯೆ ನದಿಯ ಕೆಲವು ವರ್ಷದಿಂದ ಇತ್ತು. ಈ ವರ್ಷ ಅಲ್ಲ, ಕಳೆದ ವರ್ಷ ಕೆಲವು ಭಾಗದಲ್ಲಿ ಎಲ್ಲ ಉಪ್ಪು ನೀರಾಗಿ ಹೇಳ್ತಾರೆ ಎಂತ ಮಾಡೋದು ಅಂತಾರೆ. ಆದ್ರೆ ಅದು ಸಮಸ್ಯೆಗೆ ಮೂಲ ಈ ಕಿಂಡಿ ಅಣೆಕಟ್ಟು ಅಂತ ಹೇಳ್ತಾರೆ. ಅದನ್ನು ಸಾರ್ವಜನಿಕವಾಗಿ ತೆರೆದಿಡುವಂಥ ಕಾರ್ಯ ನಾವು ಮಾಡ್ಬೋದು ಬಿಟ್ರೆ, ಮತ್ತೆ ನದಿಗೆ ಯಾರೋ ಪಂಪ್ ಇಡ್ತಾರೆ, ಎಲ್ಲಿಗೋ ತಗೊಂಡು ಹೋಗ್ತಾರೆ, ಅಥವಾ ಅದು ಮತ್ತೇನೋ ಬಳಸ್ತಾರೆ, ಅದು ನಮ್ಮ ಸಂಬಂಧಪಟ್ಟ ನೀರನ್ನು ಏನೇನೋ ಮಾಡ್ತಾರೆ. ಇನ್ನೊಬ್ಬ ಬಾಟ್ಲಿಂಗ್ ಮಾಡಿ ಮಾರ್ತಾನೆ, ಇನ್ನೊಬ್ಬ ಚಹಾ ಮಾಡ್ತಾನೆ, ಇನ್ನೊಬ್ಬ ಸ್ನಾನ ಮಾಡ್ತಾನೆ, ಮತ್ತೊಬ್ಬ ಕೃಷಿ ಮಾಡ್ತಾನೆ. ಅದು ಸದ್ಬಳಕೆ ದುರ್ಬಳಕೆ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಆ ನೀರನ್ನ ಹೋಲಾಗಿದ್ದನ್ನ ಉಳಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಅಂತ ಹೇಳೋದು ಮಾತ್ರ ಚರ್ಚೆ ಬಿಟ್ರೆ, ಮತ್ತೆ ಇದು ನೀರನ್ನ ಅದು ಮಾಡ್ತಾರೆ ಇದು ಮಾಡ್ತಾರೆ ಅದು ನಮ್ಮ ವ್ಯಾಪ್ತಿಯ ಮೀರಿದ್ದು ಅದು ಅದನ್ನ ಹೇಳ್ಬೋದು ಬಿಟ್ರೆ, ಏನು ಇಲಾಖಾಧಿಕಾರಿಗಳು ಬಂದಿದ್ದಾರೆ ಅವರು ಅದಕ್ಕೆ ನೀರು ಫೋಲಾಗದಾಗಿ ಅದಕ್ಕೆ ಮಾಡುವ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ಒಂದು ಸಾರ್ವಜನಿಕರಿಗೆ ಒಂದು ಸಾರ್ವಜನಿಕ ಹಿತರ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ಬೋದು ಬಿಟ್ರೆ, ಮತ್ತೆ ಆ ನದಿಯ ನೀರನ್ನ ಏನ್ ಮಾಡ್ತಾರೆ, ಅದು ಕೃಷಿ ಮಾಡ್ತಾನೆ, ಇನ್ನೊಬ್ಬ ಮತ್ತೇನು ಮಾಡ್ತಾನೆ, ತೆಂಗಿನ ಮರಕ್ಕೆ ಬಿಡ್ತಾನೆ, ಇನ್ನೊಬ್ಬ ಮತ್ತೊಂದು ಮಾಡ್ತಾನೆ. ಅದು ನಮ್ಗೆ ಅವರವರ ಅವಶ್ಯಕತೆ, ಅದು ಏನು ಮಾಡ್ಲಿಕ್ಕಿಲ್ಲ. ಹಾಗೆ ಹೇಳ್ಬೋದು ಬಿಟ್ರೆ, ಡ್ಯಾಮಿನ ಉಪ್ಪು ನೀರು ಅಣೆಕಟ್ಟು ಮಾಡಿದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ಉತ್ತಮ ಕಾರ್ಯ. ಅದೀಗ ನಿರ್ವಹಣೆ ಇಲ್ಲದೆ ಇರೋದ್ರ ಬಗ್ಗೆ, ಸಾರ್ವಜನಿಕರಿಗೆ ಆದ ತೊಂದರೆ ಬಗ್ಗೆ ಗಮನ ಸೆಳೆಯುವುದು ಒಂದು ಮಾಧ್ಯಮದ ವ್ಯಕ್ತಿಗಳದ್ದು ಕರ್ತವ್ಯ. ಅದರಲ್ಲಿ ನಮಗೆ ಅವ್ರು ಹೇಳಿ ಮಾಡಿದ್ದು ಇವ್ರು ಹೇಳಿ ಮಾಡಿಸೋದು ಅದೇನಲ್ಲ. ಈ ಇಲಾಖಾಧಿಕಾರಿಗಳು ನಾನು ಹೇಳಿ ಬಂದದ್ದಲ್ಲ, ಅವರಿಗೆ ಅವರ ಕೂಡ ಪ್ರಜ್ಞೆ ಇದೆ. ಅವರಿಗೆ ಕೋಟಿಗಟ್ಟಲೆಯ ಒಂದು ಕಾಮಗಾರಿಯನ್ನು ಅದು ನಿರುಪಯೋಗ ಆಗಿದ್ದಿದ್ರೆ ಅದನ್ನು ಸರಿ ಮಾಡುವಂಥ ಜವಾಬ್ದಾರಿ ಅವರಿಗೆ ಇರ್ತದೆ. ಅದನ್ನು ತೋರಿಸುವಂಥ ಜವಾಬ್ದಾರಿ ನಮ್ಮದು ಬಿಟ್ಟರೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ನೀಲಾವರ ಕಿಂಡಿ ಡ್ಯಾಮಿಗೆ ಎಲ್ಲಿ ಹೋಗ್ಬೇಕಂತ ಹೇಳೋದು ಈ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ. ಗೊತ್ತಿರ್ತದೆ ಅವರಿಗೆ. ಚಿತ್ರದಲ್ಲಿ ಅವರು ಎಷ್ಟು ಉದ್ದ ಎಷ್ಟು ಅಗಲ ಇದೆ ಅಂತೇಳಿ ಮಾತ್ರ ಅವ್ರಿಗೆ ಗೊತ್ತಿರ್ಬೋದು ಬಿಟ್ರೆ, ಆ ಡ್ಯಾಮ್ ಎಲ್ಲಿ ದಾರಿ ಉಂಟು ಅದೆಲ್ಲ ಅವ್ರಿಗೆ ಗೊತ್ತಿರ್ತದೆ. ಆ ಸಮಸ್ಯೆ ಏನು ಉಂಟು ಅಂತ ಹೇಳೋದು ಅವ್ರಿಗೆ ಗೊತ್ತಿರ್ತದೆ. ಆ ಕೆಲಸ ನಾವು ಮಾಡಿದ್ದೇವೆ. ಅದರಿಂದ ಸಾರ್ವಜನಿಕರ ಹಿತಾಸಕ್ತಿಯಿಂದ ಅದೊಂದು ಸರಿ ಆಗ್ತದೆ ಅಂತ ಹೇಳೋದು ಒಂದು ಆಶಾವಾದ, ಅಷ್ಟೊಂದು ಹೇಳ್ಬೋದು. ಎಸ್, ಧನ್ಯವಾದಗಳು. ಇಷ್ಟೊತ್ತೊಂದು ವಿಚಾರವಾಗಿ ಮಾತಾಡೋದಕ್ಕೆ ತುಂಬ ಧನ್ಯವಾದ. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇದು ಕಿಂಡಿ ಅಣೆಕಟ್ಟಿನ, ಅದರಲ್ಲೂ ಕೂಡ ಬಂಡಿ ಮಠದಲ್ಲಿರ್ತಕ್ಕಂಥ ಈ ಒಂದು ಅಣೆಕಟ್ಟಿನ ದುಸ್ಥಿತಿಯ ಬಗ್ಗೆ ಇಷ್ಟೊತ್ತು ಸವಿಸ್ತಾರವಾಗಿ ಹೇಳಿದ್ರು. ಏನೆಲ್ಲ ಒಂದು ಸಮಸ್ಯೆಗಳಾಗ್ತಾ ಇದೆ, ಇಂಥ ಒಂದು ಸಮಸ್ಯೆಗಳಿಂದ ಜನರಿಗೆ ಏನು ಸಂಕಷ್ಟಗಳಾಗ್ತಾ ಇದೆ, ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಮತ್ತು ಇನ್ನೊಂದೇನು ಅಂತಂದರೆ, ಪ್ರಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ, ಒಂದು ಪರಿಸರವನ್ನು ಉಳಿಸಿಕೊಳ್ಳುವಲ್ಲಿ, ಅದೇ ರೀತಿಯಲ್ಲಿ ಸಿಹಿ ನೀರನ್ನು ಉಳಿಸಿಕೊಳ್ಳುವಲ್ಲಿ ಅಧಿಕಾರಿಗಳ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮ ಸಾರ್ವಜನಿಕರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಕರಾವಳಿಯಲ್ಲಿ ನಮಗೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ಬೋದು. ಯಾಕೆಂದರೆ ಇಂಥ ಒಂದು ನೀರು ಪೋಲಾಗೋದನ್ನು ನಾವು ಆದಷ್ಟು ತಡೆ ಹಿಡಿದ್ರೆ ನಮಗೆ ಪ್ರಕೃತಿ ಕೂಡ ಮುಂದಿನ ದಿನಗಳಲ್ಲಿ ಮುನ್ಸ್ಕೊಳ್ದೆ ಒಳ್ಳೆ ರೀತಿಯಲ್ಲಿ ವರಗಳನ್ನು ಕೂಡ ನೀಡ್ಬೋದು. ಆದ್ದರಿಂದ ನಮ್ಮ ಪ್ರಕೃತಿ ನಮ್ಮ ಹೆಮ್ಮೆ, ನಮ್ಮ ನೀರು ನಮ್ಮ ಹೆಮ್ಮೆ. ಎಸ್, ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.